ಎಸ್ ನಮಸ್ಕಾರ ವೀಕ್ಷಕರೇ, ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತೇಜೇಶ್ ಬಂಗೇರ. ಭಾಳ ಪ್ರಮುಖವಾಗಿ ನಾವುಗಳು ಇವತ್ತು ಚರ್ಚಿಸಬೇಕು. ಇವತ್ತಿನ ರಿಯಲ್ ಹೀರೋಸ್ಗಳನ್ನು ನಿಮಗೆ ಪರಿಚಯಿಸುವಂಥ ಕಾರ್ಯಕ್ರಮ. ಭಾಳ ಪ್ರಮುಖವಾಗಿ ಇವತ್ತು ಹಾಲು ಮತ್ತು ಪೇಪರ್ ವಿತರಕರನ್ನು ನಿಮಗೆ ಪರಿಚಯಿಸುವಂಥ ಕಾರ್ಯಕ್ರಮ. ಭಾಳ ಪ್ರಮುಖವಾಗಿ ನಾವುಗಳು ಗಮನಿಸಬೇಕು. ಲಾಕ್ಡೌನ್ ಪ್ರಾರಂಭವಾದಾಗಿನಿಂದ ನಾವುಗಳೆಲ್ಲರೂ ಕೂಡ ಮನೆಯಲ್ಲಿ ಸೇಫ್ ಆಗಿದ್ವಿ. ಆದರೆ ನಮಗೆ ಪ್ರತಿ ದಿವಸ ಬೇಕಾಗುವಂಥ ಹಾಲಿರ್ಬೋದು, ಪೇಪರ್ನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥವ್ರು ಇವರು. ಭಾಳ ಪ್ರಮುಖವಾಗಿ ನಾವುಗಳೆಲ್ಲರೂ ಕೂಡ ಆರಾಮ್ಸೆ ಮನೆಯಲ್ಲಿದ್ವಿ. ಆದರೆ ಇವರ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ರು, ಹಿರಿಯರಿದ್ರು, ಮಕ್ಕಳಿದ್ರು, ಎಲ್ಲರೂ ಇದ್ರು. ಆದರೂ ಕೂಡ ರಿಸ್ಕ್ಗಳನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ಒಂದು ಆಧಾರವಾಗಿ ಇಟ್ಟುಕೊಂಡಂಥ ಒಂದು ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಆ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋದರು. ಭಾಳ ಪ್ರಮುಖವಾಗಿ ಹಾಲು ವಿತರಣೆ ಇರ್ಬೋದು ಅಥವಾ ಪೇಪರ್ ವಿತರಣೆಯನ್ನಿರ್ಬೋದು ಯಾವತ್ತಿಗೂ ಕೂಡ ನಿಲ್ಲಿಸಿದವರಲ್ಲ. ಆದರೂ ಕೂಡ ಒಂದಷ್ಟು ಸಮಸ್ಯೆಗಳಾಯಿತು. ಇವರತ್ತ ಯಾರೂ ಕೂಡ ಮುಖ ಮಾಡಲಿಲ್ಲ. ಆ ಎಲ್ಲ ವಿಷಯದ ಬಗ್ಗೆ ನಾವುಗಳು ಮಾತನಾಡಬೇಕು. ಭಾಳ ಪ್ರಮುಖವಾಗಿ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ, ರಿಯಲ್ ಹೀರೋಸ್ಗಳಾಗಿ ಆಗಮಿಸಿದ್ದಾರೆ. ಶ್ರೀಕಾಂತ್ ಜಿ ಕುಂಡಂತಾಯ ಬನ್ನಂಚೆ, ಹಾಲು ಮತ್ತು ಪೇಪರ್ ವಿತರಕರು. ಅದರ ಜೊತೆಗೆ ಸಂಪತ್ ಆಚಾರ್ಯ, ಭಾಳ ಪ್ರಮುಖವಾಗಿ ಹಾಲು ವಿತರಕರು. ಇಬ್ಬರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂಥ ಸಮಯ. ಇಬ್ಬರಿಗೂ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಶ್ರೀಕಾಂತ್ರಿಂದ ಪ್ರಾರಂಭಿಸಿದ್ದೀನಿ ಸರ್. ಸೊ ಪ್ರಾರಂಭದಲ್ಲಿ ಎಷ್ಟು ವರ್ಷದಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ರಿ, ಹೇಗೆ ಪ್ರಾರಂಭಿಸಿದ್ರಿ? ನನಗೆ ಈಗ ಒಂದು 18 ವರ್ಷ ಆಯ್ತು ನಾನು ಶುರು ಮಾಡಿ. ಓಕೆ. ಸೊ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್? ಹೇಗೆ ನಡೀತಾ ಇತ್ತು ಬಿಸ್ನೆಸ್? ಫಸ್ಟಿಗೆ ಪತ್ರಿಕೆ ವಿತರಣೆ ಮಾಡ್ತಾ ಇದ್ವಿ. ಅದರ ನಂತರ ಹಾಲಿದೊಂದು ಏಜೆನ್ಸಿ ನಮಗೆ ಒಬ್ಬರು ಅಂಗಡಿಯವರು ಮಾಡ್ತಾ ಇದ್ರು. ಅವರ ಮುಖಾಂತರ ನಮಗೆ ಒಂದು ಕರೆ ಕೊಟ್ಟು, ನೀವು ಮಾಡೋದಾದ್ರೆ ಮಾಡಿ, ನಾನು ನಿಲ್ಲಿಸ್ತೇನೆ ಅಂತ. ಓಕೆ. ಅದರ ನಂತರ ನಾವು ಬನ್ನಂಜೆಯಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ಹಾಲಿನ ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸ್ಟಾರ್ಟ್ ಮಾಡಿ ಮತ್ತೆ ಒಟ್ಟಿಗೆ ಮಾಡುವಾಗ ಅಣ್ಣ ಬಂದು ಜಾಯ್ನ್ ಆದರು ನನ್ನೊಟ್ಟಿಗೆ, ನನ್ನ ಅಣ್ಣ. ನಾವಿಬ್ಬರು ಒಟ್ಟಿಗೆ ಮಾಡಿ ಈಗ ಒಂದು ಸುಮಾರು ಒಂದು 18 ವರ್ಷದಿಂದ ಈ ಬನ್ನಂಜೆ ಮತ್ತೆ ಕಾಡುಬೆಟ್ಟು, ಆದಿ ಉಡುಪಿ. ಯಾವೆಲ್ಲ ಪರಿಸರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಸರ್? ಬನ್ನಂಜೆ ಮತ್ತೆ ಆದಿ ಉಡುಪಿ, ಕಾಡುಬೆಟ್ಟು, ಬ್ರಹ್ಮಗಿರಿ ಆ ಸೈಡ್ ಎಲ್ಲ ನಂದು ಮತ್ತೆ ಅಣ್ಣನದ್ದು ಒಟ್ಟಿಗೆ ಸಪ್ಲೈ ಮಾಡ್ತೇವೆ ಎಲ್ಲ. ಸಂಪತ್ ಅವರಲ್ಲಿ ಕೇಳಬೇಕು, ನಾನೊಂದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ, ಹೇಗೆ ನಡೀತಾ ಇದೆ ಬಿಸ್ನೆಸ್? ತೊಂದರೆ ಇಲ್ಲ, ಒಳ್ಳೆ ನಡೀತಾ ಉಂಟು. ಹೇಗೆ ಮಾಡ್ತಾ? ಒಂದು 8 ವರ್ಷದಿಂದ ನಾನು ಸ್ವಂತವಾಗಿ ಮಾಡ್ತಿದ್ದೇನೆ. ಮುಂಚೆ ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ಅದರ ನಂತರ ನಾನು ಸ್ವಂತವಾಗಿ ಒಂದು 8 ವರ್ಷ ಆಯ್ತು ಮಾಡಿ. ನಂದು ಕೂಡ ಹಾಗೆ ಅಜ್ಜರ ಕಾಡು, ಬ್ರಹ್ಮಗಿರಿ, ಕಪ್ಪೆಟ್ಟು, ಕನರ್ಪಾಡಿ ಇಂಥ ಏರಿಯಾಗಳಿಗೆಲ್ಲ ಹೋಗ್ತೇನೆ ನಾನು. ಮಿಷನ್ ಕಾಂಪೌಂಡ್ ಎಲ್ಲ ಹೋಗ್ತೇನೆ. ಸೊ ಅದರ ಜೊತೆಗೆ ನಾನು ಶ್ರೀಕಾಂತ್ ಅವರಲ್ಲಿ ಕೇಳಬೇಕು ಸರ್, ಲಾಕ್ಡೌನ್ನ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು? ಅದಕ್ಕಿಂತ ಮೊದಲು ನಿಮ್ಮ ಕೆಲಸದ ಪ್ರೊಸೆಸ್ಗಳನ್ನು ಕೇಳಬೇಕು. ಬೆಳಗ್ಗೆ ಬೇಗ ಏಳಬೇಕು. ಸೊ ಎಲ್ಲರೂ ಏಳುವ ಮೊದಲು ಅದು ಹಾಲನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು, ಅಥವಾ ಮುಂಚಿನ ದಿವಸ ಕಲೆಕ್ಟ್ ಮಾಡಿಯಾ, ಅಥವಾ ಕೆಲವರು ಬೆಳಗ್ಗೆ ಬೇಗ ಕಲೆಕ್ಟ್ ಮಾಡ್ತಾರೆ. ಈ ರೀತಿಯ ಪ್ರೊಸೆಸ್ಗಳು ನಡೀತದೆ. ಆದರೆ ಎಲ್ಲರೂ ಹೇಳುವ ಮೊದಲು ಎಲ್ಲರ ಮನೆಯಲ್ಲಿ ಟೀ ಕಾಫಿಗಳಾಗಬೇಕಾದ್ರೆ ನೀವು ಹೋಗಿ ಅಲ್ಲಿ ಹಾಲನ್ನು ಕೊಡಬೇಕು. ಯಾವ ರೀತಿಯಲ್ಲಿ ಕೊಡ್ತಾ ಇದ್ರಿ ಸರ್? ಅಂದ್ರೆ ನಾವು ಬೆಳಿಗ್ಗೆ ಅಂದ್ರೆ ಈಗ ಕೆಲಸದವರು ಹುಡುಗರಿದ್ದಾರೆ ಒಂದಿಬ್ರು, ಅವರು ಸಹ ಬರ್ತಾರೆ. ಅವರಿಂದ ನಮಗೆ ಸ್ವಲ್ಪ ಸಹಾಯ ಆಗ್ತಾ ಉಂಟು. ಮೊದಲು ಅಂದ್ರೆ ನಾನು ಮತ್ತೆ ಅಣ್ಣ ಇಬ್ಬರೇ ಮಾಡ್ತಾ ಇದ್ದದ್ದು. ನಾವು ಬೇಗ ಒಂದು 4 ಗಂಟೆ 4:15 ಎದ್ದು ಬಂದು, ನಮ್ಗೆ ಅಂದ್ರೆ ಬನ್ನಂಜೆಯಲ್ಲಿ ಪಾಯಿಂಟ್ ನಮ್ದು. ಬನ್ನಂಜೆ ಪಾಯಿಂಟ್ ಅಲ್ಲಿ ಬನ್ನಂಜೆಗೆ ನೈಟ್ ನಮಗೆ ಬರ್ತದೆ. ಮೊದಲೆಲ್ಲ ಮಧ್ಯರಾತ್ರಿಯಲ್ಲೆಲ್ಲ ಬರ್ತಿತ್ತು, 2 ಗಂಟೆಗೆ 1 ಗಂಟೆಗೆ ಅಂತ ಹೇಳಿ ಬರ್ತಿತ್ತು. ಆಗ ತುಂಬಾ ಸಮಸ್ಯೆ ಆಗ್ತಿತ್ತು ನಮಗೆ. ಅಂದ್ರೆ ಆ ಟೈಮಲ್ಲಿ ಬರಬೇಕು, ನಾವು ಅದನ್ನ ಕಲೆಕ್ಟ್ ಮಾಡಬೇಕು, ಹಾಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಈಗ ಒಂದು 9 ಗಂಟೆ 9:30 ಬರ್ತದೆ. ಬಂದಾಗ ನಾವು ಅಲ್ಲಿ ಮಾಡ್ತಾರೆ, ಇವ್ರು ಸಹ ಇರ್ತಾರೆ, ಅಣ್ಣ ಸಹ ಇರ್ತಾರೆ. ಅದನ್ನೆಲ್ಲ ಪ್ಯಾಕ್ ಮಾಡಿ ಹೋಗ್ತಾರೆ. ಇಲ್ಲದ್ರೆ ಯಾರಾದ್ರೂ, ಅದು ಸಹ ಸಮಸ್ಯೆ ಉಂಟು ನಮ್ಗೆ, ಹಾಲು ಕತ್ಕೊಂಡು ಹೋಗುದುಂಟು. ಖಂಡಿತ ಅದೊಂದು ದೊಡ್ಡ ಸಮಸ್ಯೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಸಂಪತ್ ಅವರು, ಯಾವ ರೀತಿಯಲ್ಲಿ ನಿಮ್ಮ ವರ್ಕಿಂಗ್ ಪ್ರೊಸೆಸ್ ಇದೆ? ಸೊ ಯಾವ ರೀತಿಯಲ್ಲಿ ಎಲ್ಲರೂ ಹೇಳುವ ಮೊದಲು ನೀವು ಹೇಳ್ಬೇಕಾಗ್ತದೆ, ಆ ಎಲ್ಲ ಪ್ರೊಸೆಸ್ ಗಳನ್ನ ಕೇಳಬೇಕು. ಸೊ ಹೇಗಿದೆ? 4 ಗಂಟೆಗೆ ಹೇಳ್ತೇನೆ ಬೆಳಿಗ್ಗೆ. 4 ಗಂಟೆಗೆ ಎದ್ದು ಲೈನ್ ಸ್ಟಾರ್ಟ್ ಮಾಡ್ತೇನೆ. ಓಕೆ. TVS ಗಾಡಿಯಲ್ಲಿ. ಓಕೆ. ಈಗ ಮಳೆ ಗಾಳಿ ಎಂತದೇ ಚಳಿ ಎಂತದೇ ಇರಲಿ, ನಾವು ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ಮತ್ತೆ ಹಾಲಿದು ಅದೇ, ಹಾಲನ್ನ ಈಗ ಮುಂಚೆ ಕೂಡ ಲೇಟ್ ಬರ್ತಿತ್ತು, ಈಗ ಬೇಗ ಬರ್ತದೆ. ಅದನ್ನ ನಾವಲ್ಲಿ ಸ್ಟೋರೇಜ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿ ಹೋಗ್ತೇವೆ. ಪ್ಯಾಕಿಂಗ್ ಮಾಡಿ ಹೋದ್ರು ಕೂಡ ಕಳ್ಳರದ್ದು ಕೆಲವೆಲ್ಲ ಸಮಸ್ಯೆ ಇರ್ತದೆ. ರೋಡ್ ಸೈಡ್ ಅಲ್ಲಿ ಕಟ್ಟಿ ಹೋದದನ್ನ ಕತ್ಕೊಂಡು ಕೂಡ ಹೋಗ್ತಾರೆ. ಕೆಲವು ತುಂಬಾ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಹೇಶ್ ಅಂತ. ಎಸ್ ಮಹೇಶ್ ಅವರೇ, ಸೊ ಈ ಕಾರ್ಯಕ್ರಮದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನೀವು ಗುರುತಿಸಿ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಕ್ಕೆ ತುಂಬಾ ಧನ್ಯವಾದ ಸರ್. ಖಂಡಿತ, ಥ್ಯಾಂಕ್ ಯು ಸರ್. ಸೊ ಅದರ ಜೊತೆಗೆ ಸರ್, ನಾವುಗಳು ಗಮನಿಸಿದ್ರೆ ನಾವು ಹೇಳುವ ಮೊದಲು ಮನೆಯ ಬಾಗಿಲಿಗೆ ಹಾಲು ಇರ್ಬೋದು, ಪೇಪರ್ ಇರ್ಬೋದು, ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಬಹಳ ಪ್ರಮುಖವಾಗಿ ಇವತ್ತಿನ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಅಂತ ಅವರನ್ನು ಗುರುತಿಸಿದ್ದೇವೆ. ಇದೇ ಒಂದು ವೇದಿಕೆಯಲ್ಲಿ ತಾವುಗಳು ಕೂಡ ಬಂದು ಕೂತಿದ್ರಿ. ಏನ್ ಹೇಳ್ತೀರಾ ಸರ್ ಈ ರಿಯಲ್ ಹೀರೋಸ್ಗಳ ಬಗ್ಗೆ? ನಿಜವಾಗಿ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣ ಹೆಸರಿಟ್ಟು ನಿಜವಾಗಿ ರಿಯಲ್ ಹೀರೋ ಅವರೇ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್. ಯಾಕಂದ್ರೆ ಬೆಳಿಗ್ಗೆ 3 ಗಂಟೆ ನಾನು ಮುಂಚೆ ಪೇಪರ್ ಹಾಕ್ತಿದ್ದೆ.
ನಿಜವಾಗಿ 3 ಗಂಟೆ ಎದ್ದು ಆ ಮಳೆ ಜಾಸ್ತಿ ಚಳಿಗಾಲ ಮತ್ತು ಮಳೆಗಾಲಕ್ಕೆ ತುಂಬಾ ಸಮಸ್ಯೆ ಸರ್ ಅದು. ಎಸ್, ಖಂಡಿತ. ಪೇಪರ್ ಹಾಕುವಂತದ್ದು ಅವ್ರದ್ದು ಸೇವೆಯಲ್ಲಿ ಗೊತ್ತಾಗುದಂದ್ರೆ ನಮ್ಗೆ ಒಂದು 5-10 ನಿಮಿಷ ಪೇಪರ್ ಲೇಟ್ ಬಂತ, 5-10 ನಿಮಿಷ ಹಾಲ್ ಲೇಟ್ ಬಂದ್ರೆ ಮಾತ್ರ ಅವ್ರ ಸೇವೆಗೂ ಗೊತ್ತಾಗುದು. ಟೈಮ್ ಬಂದ್ರೆ ಅವರು ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಾಗುದಿಲ್ಲ ಸರ್. ಅದರಿಂದಾಗಿ ಅವರನ್ನು ಗುರುತಿಸುವವರು ಕಡಿಮೆ ನನ್ನ ಲೆಕ್ಕಾಚಾರದಲ್ಲಿ. ಇನ್ನಾದ್ರೂ ಸಮಾಜ ಸೇವಾ ತಂಡಗಳು ಅವರ ಅಂತ ಹಾಲು ವಿತರಕರು ಮತ್ತು ಪೇಪರ್ ವಿತರಕರನ್ನು ಗುರುತಿಸ್ಬೇಕನ್ನುವಂಥದ್ದು ನಂದು ಇಲ್ಲಿ ಒಂದು ಕೋರಿಕೆ. ಒಳ್ಳೆ ಮಾತು ಸರ್. ಸೊ ಯಾರು ಕೂಡ ಗುರುತಿಸದೇ ಇದ್ದವರನ್ನ ಇವತ್ತು ಸ್ಪಂದನ ವಾಹಿನಿ ಗುರುತಿಸ್ತಾ ಇದೆ. ಬಹಳ ಪ್ರಮುಖವಾಗಿ ಅವರ ಕಷ್ಟಗಳೇನು, ಅವರ ನೋವೇನು, ನಲಿವೇನು ಅನ್ನೋದನ್ನ ಕೇಳಲಿಕ್ಕೆ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗೆಯೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ನಾನು ಶ್ರೀಕಾಂತ್ ಅವರಲ್ಲಿ ಕೇಳಬೇಕು ಸರ್. ಬಹಳ ಪ್ರಮುಖವಾಗಿ ನೀವು ಪೇಪರನ್ನು ವಿತರಣೆ ಕೂಡ ಮಾಡ್ತೀರಿ. ಪೇಪರ್ ಅನ್ನುವಂಥದ್ದು ಹಾಲು ಕೂಡ ರಿಸ್ಕಿ, ಆದರೆ ಪೇಪರ್ ಕೂಡ ರಿಸ್ಕಿ. ಯಾಕಂದರೆ ಒಮ್ಮೆ ಹರಿದ್ರೆ ಹೇಗೆ ಲಾಸಸ್ಗಳನ್ನು ಬೇರ್ ಮಾಡ್ತೀರಿ. ಸೊ ಅದನ್ನು ಬಹಳ ಪ್ರಮುಖವಾಗಿ ಮಳೆಗಾಲದಲ್ಲಿ ಅದನ್ನು ಜಾಗರೂಕರಾಗಿ ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ. ಏನಂದರೆ ಮಳೆ ಬಂದು ಅದು ಚಂಡಿ ಆದರೆ ಅದು ನಿಮಗೂ ಕೂಡ ಅದನ್ನು ಕೊಡ್ಲಿಕ್ಕಾಗೋದಿಲ್ಲ, ಕಸ್ಟಮರ್ಸ್ ಕೂಡ ತಗೊಳ್ಳೋದಿಲ್ಲ. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿದ್ರಿ. ಯಾವ ರೀತಿಯಲ್ಲಿ ಪೇಪರ್ ಡಿಸ್ಟ್ರಿಬ್ಯೂಷನ್ ಕೆಲಸ ಇದೆ ಸರ್? ಅಂದರೆ ನಮಗೆ ಪೇಪರ್ ಮೊದಲಿಗೆ ತುಂಬ ಸಮಸ್ಯೆ. ಯಾಕೆಂದರೆ ನಮಗೆ ಅದು ಶುಕ್ರವಾರ ಭಾನುವಾರ ಬಂತು ಅಂದ್ರೆ ತುಂಬಾ ಸಮಸ್ಯೆ. ಯಾಕಂದ್ರೆ ಎಡಿಷನ್ ಶೀಟ್ ಇರ್ತದೆ, ಅದನ್ನ ಪೇಪರ್ ಒಳಗೆ ಹಾಕಬೇಕು. ರೆಗ್ಯುಲರ್ ಬೇರೆ ದಿವಸ ಆದ್ರೆ ಅದು ಪೇಪರ್ ಒಂದು ಮಾತ್ರ ಮ್ಯಾಗ್ಝಿನ್, ಒಂದು ಮಾತ್ರ ಎಡಿಷನ್ ಶೀಟ್. ಈ ಶುಕ್ರವಾರ ಭಾನುವಾರ ಕೆಲವು ಸಾರಿ 2-3 ಬರೋದ್ರಲ್ಲಿ ಉಂಟು. ಈ ಅಕ್ಷಯ ತೃತೀಯ ಆ ಟೈಮಲ್ಲೆಲ್ಲ ಅಂತೂ ತುಂಬಾ ಸಮಸ್ಯೆ, ಅಂದ್ರೆ ತುಂಬಾ ಪೇಪರ್ಗಳಿದ್ದಿರ್ತದೆ. ಹಾಗಾಗಿ ಅದನ್ನ ಸಟ್ ಮಾಡಿ ತಕೊಂಡು ಹೋಗುವುದೇ ದೊಡ್ಡ ಸಮಸ್ಯೆ. ಆ ಪೇಪರ್ ಆಗ ಇದು ಸಹ ದೊಡ್ಡದಿರ್ತದೆ, ಸೈಜ್ ಸಹ ಸ್ವಲ್ಪ ದೊಡ್ಡದಾಗ್ತದೆ. ನಮ್ಮ ಬ್ಯಾಗ್ ಅಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ನಮ್ದು ಇದು TVS XL ಅಲ್ಲಿ ಹೋಗುದು ತುಂಬಾ ಸಮಸ್ಯೆ. ಅದು ನಾವು ಪತ್ರಿಕೆ ತಕೊಂಡು ಹೋಗೋದುಂಟಲ್ಲ, ಬಾರಿ ಈ ಮಳೆಗಾಲದಲ್ಲಂತೂ ಬಾರಿ ಕಷ್ಟ. ಎಸ್, ಈ ಸಮಸ್ಯೆ ಬಗ್ಗೆ ಇನ್ನಷ್ಟು ಮಾತನಾಡ್ತೀವಿ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ 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 ಮೇಡಮ್, ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತನಾಡ್ಬೇಕು ತಾವು. ಹಲೋ ಹಲೋ. ಎಸ್ ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಈ ಕಾರ್ಯಕ್ರಮದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತೀರಾ? ನನ್ನ ಹೆಸರು ಶರ್ಮಿಳಾ ಅಂತ, ನಾನು ಉಡುಪಿಯಿಂದಾನೇ ಕಾಲ್ ಮಾಡ್ತಾ ಇರೋದು, ಬನ್ನಂಜೆಯಿಂದ. ಓಕೆ, ಎಸ್, ಏನ್ ಹೇಳ್ತೀರಾ ಮೇಡಮ್ ಈ ಕಾರ್ಯಕ್ರಮದಲ್ಲಿ? ಅವರಿಬ್ರು ಶ್ರೀಕಾಂತ್ ಮತ್ತೆ ಸಂಪತ್, ಇವರಿಬ್ರು ನಮ್ಮ ಬನ್ನಂಜೆ ಊರಿನ ಹೀರೋಗಳು. ಖಂಡಿತ ಖಂಡಿತ. ಎಸ್, ಯಾಕೆಂದ್ರೆ ಅವರು ಎಲ್ಲಾ ರೀತಿಯ ಪ್ರಾಬ್ಲಮ್ಗಳಿಗೂ ಬಂದು ಸಾಲ್ವ್ ಮಾಡ್ತಾರೆ. ಓಕೆ, ಯಾವುದೇ ರೀತಿ ಸಮಸ್ಯೆ ಇದ್ರೂ ಬರ್ತಾರೆ. ಓಕೆ ಓಕೆ ಓಕೆ. ಕೇವಲ ಪೇಪರ್ ಹಾಲು ವಿತರಣೆ ಬಿಟ್ಟರು ಕೂಡ ಬೇರೆ ಕೆಲಸದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಕಸ್ಮಾತ್ ಯಾರಿಗಾದ್ರೂ ಆಕ್ಸಿಡೆಂಟ್ ಆಯ್ತು, ಬ್ಲಡ್ ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ರೆಡಿ ಮಾಡುವಂತ ಕೆಪಾಸಿಟಿ ಅವರಿಬ್ರಿಗೂ ಇದೆ ಸರ್. ಓಕೆ ಓಕೆ, ಸೂಪರ್. ಎಸ್, ಅದರ ಜೊತೆಗೆ ಸೊ ಫೈನಲ್ ಏನು ಹೇಳ್ತೀರಾ ಮೇಡಮ್? ಅವರಿಬ್ರು ಹಾಲಿನದ್ದು ಮತ್ತೆ ಪೇಪರ್ ಅದು ಹೋಗ್ತಾರಲ್ಲ, ಅವರಿಬ್ಬರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಸೇಫ್ ಆಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಆರೋಗ್ಯವಾಗಿ ಬರ್ಲಿ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಒಳ್ಳೆ ಮಾತು. ಅವರ ಫ್ಯಾಮಿಲಿಯವರು ಕೂಡ ಅದನ್ನೇ ಬಯಸುದು, ನಾವು ಕೂಡ ಅದನ್ನೇ ಬಯಸುದು. ಖಂಡಿತ ಒಳ್ಳೆ ಮಾತು ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಬಹಳಷ್ಟು ಉತ್ತಮ ಮಾತುಗಳನ್ನು ಕೇಳಿದ್ವಿ. ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ, ಹೇಗೆ ಬಂತು ಇದೆಲ್ಲ? ಅದು ಅಂತ ಹೇಳಿದ್ರೆ ಒಂದು ಎಲ್ಲರೂ ಅಂದ್ರೆ ಮಾನವೀಯತೆ ಬಹಳ ಮುಖ್ಯ. ಎಸ್, ಅದ್ರ ಜೊತೆಗೆ ಸರ್ ನಾವು ಪೇಪರ್ನ ಬಗ್ಗೆ ಮಾತನಾಡಿದ್ದೆ, ಹಾಲಿನ ಬಗ್ಗೆ ಅವ್ರ ಹತ್ರನೂ ಕೇಳ್ತೇನೆ, ನಿಮ್ಮ ಹತ್ರನೂ ಕೇಳ್ತೀನಿ. ಹಾಲಿನ ವಿತರಣೆಗೂ ಸಮಸ್ಯೆ ಇದೆ. ಒಂದು ವೇಳೆ ನೀವು ಹಾಲು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಅದು ಯಾವ ರೀತಿಯಲ್ಲಿ ಪ್ಯಾಕ್ ಆಗಿ ಬಂದಿರ್ತದೆ ನಿಮ್ಗೂ ಗೊತ್ತಿರೋದು. ಒಂದು ವೇಳೆ ಹಾಲಾಗಿದ್ರೆ ಬೈಯುವಂತದ್ದು ನಿಮ್ಗೆ ಬಹಳ ಪ್ರಮುಖವಾಗಿ. ಹಾಳಾದ ಹಾಲನ್ನ ತಂದು ಕೊಡ್ತೀರಿ. ಇಂಥ ಸಮಸ್ಯೆಗಳನ್ನು ಎದುರಿಸಿದ್ರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ತುಂಬಾ ಸಲ ಅನುಭವಿಸಿದ್ದೇನೆ. ಅಂದ್ರೆ ನಾವು ಕೆಲವೊಮ್ಮೆ ಎಂತಾಗ್ತದೆ, ಈಗ ನಾವು 4 ಗಂಟೆಗೆ ಹಾಲನ್ನು ಇಟ್ಟು ಹೋಗ್ತೇವೆ, ಕಸ್ಟಮರ್ ತೆಗೆಯುವಾಗ ಕೂಡ ಲೇಟ್ ಆಗಿರ್ಬೋದು. ಅಲ್ಲಿ ಕೂಡ ಅಲ್ಲಿ ಫ್ರೀಜ್ ಇದು ಮಾಡಿ ಸ್ಟೋರೇಜ್ ಮಾಡಿರ್ಲಿಲ್ಲ, ಕೋಲ್ಡ್ ಇದು, ಹಾಗಾಗಿ ಕೂಡ ಸಮಸ್ಯೆ ಆಗಿರ್ಬೋದು. ಅವರೊಂದು 9 ಗಂಟೆಗೆ ತೆಗೆದ್ರು, 4 ಗಂಟೆಗೆ ಇಟ್ಟದ್ದು ಅವ್ರು 9 ಗಂಟೆ ತೆಗೆದ್ರು, ಆಗ ಬಿಸಿ ಮಾಡುವಾಗ ಕೂಡ ಹಾಲು ಹಾಳಾಗ್ಬೋದು. ಅಂದ್ರೆ ನಮ್ಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಷ್ಟು ಇದಾಗುದಿಲ್ಲ. ಈ ನಮ್ಮ ಟೆಂಪರೇಚರ್ ಜಾಸ್ತಿ ಇರುವಾಗ ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಸೆಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ 5ಕ್ಕೆ ವೆದರಿಗೆ. ಅದನ್ನ ನೀವು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಡ್ತೀರಾ, ಹೇಗೆ ಅದು ಫ್ರೀಸ್ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿಯ ಪ್ರೊಸೆಸ್? ಅಲ್ಲ, ಬಾಕ್ಸ್ ನಲ್ಲಿ ಇರುವಾಗ ಕೋಲ್ಡ್ ಇರ್ತದೆ, ಅಂದ್ರೆ ಪ್ಯಾಕಿಂಗ್ ಮಾಡಿರ್ತಾರೆ. ಅಂದ್ರೆ ಪ್ಯಾಕಿಂಗ್ ಏನಿಲ್ಲ, ಜಸ್ಟ್ ಒಂದರ ಮೇಲೆ ಒಂದು ಇಟ್ಟಿದಾಗ ಅದು ಕೋಲ್ಡ್ ಇರ್ತದೆ. ಅದರಲ್ಲಿ ಬಾಕ್ಸ್ ಅಲ್ಲಿ ಇದ್ದಾಗ ಕೋಲ್ಡ್ ಇರ್ತದೆ, ಅದಕ್ಕೇನು ಸಮಸ್ಯೆ ಇಲ್ಲ. ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನಾಗ್ತದೆ, ಟೆಂಪರೇಚರ್ ಇರುವಾಗ ನಾವು ಹಾಲು ತಕೊಂಡು ಹೋಗ್ತೇವೆ. ಅದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ನಾವು ಹಾಲು ತಕೊಂಡು ಹೋಗುವಾಗ
ಚೀಲದಲ್ಲಿ ಹಾಲು ಹಿಡ್ಕೊಂಡು ಹೋಗ್ತೇವೆ. ಹಿಡ್ಕೊಂಡು ಹೋಗುವಾಗ ಅದು ಏನಾಗ್ತದೆ, ಶೇಕ್ ಆಗ್ತದೆ. ಶೇಕ್ ಆದಾಗ ಅದ್ರದ್ದು ಕೋಲ್ಡ್ನೆಸ್ ಹೋಗ್ತದೆ, ಸ್ವಲ್ಪ ಕೋಲ್ಡ್ ಇದ್ದಾಗ ಅದು ಸ್ವಲ್ಪ ಇದಾಗ್ತದೆ. ನಾವು ಮನೆಗೆ ಕೊಟ್ಟು ಬರ್ತೇವೆ. ಅವ್ರು ಎದ್ದೇಳುವಾಗ ಕೆಲವು ಸಾರಿ ಸಂಡೇ ಇರ್ಬೋದು, ಎದ್ದೇಳುವಾಗ ಲೇಟ್ ಆಗ್ತದೆ. ಬಿಸಿಲು ಬಿದ್ದಾಗ ಸ್ವಲ್ಪ ಅದ್ರದ್ದು ಇದು ಕೋಲ್ಡ್ನೆಸ್ ಎಲ್ಲ ಹೋದಾಗ ಅದು ಹಾಳಾಗ್ತದೆ. ಹಾಗೆ ಅದು ಸಹ ಸಮಸ್ಯೆ ಉಂಟು ನಮಗೆ. ಅದು ಒಂದು. ಮತ್ತೊಂದು ಲೀಕೇಜ್, ಇದು ಭಾರಿ ದೊಡ್ಡ ಸಮಸ್ಯೆ. ಅಂದ್ರೆ ಲೀಕೇಜ್ ಆದ್ರೆ ನಮಗೆ ಲಾಸೇ. ರಿಟರ್ನ್ ಮಾಡೋ, ಯಾಕಂದ್ರೆ ನಾವು ಅದು ಬ್ಯಾಗ್ ಒಳಗೆ ಹಾಕಿದ್ಮೇಲೆ ನಾವು ಅಂದ್ರೆ ಒಂದು ಬ್ಯಾಗ್ ನಲ್ಲಿ ಸುಮಾರು 100-150 ಪ್ಯಾಕೆಟ್ ಹಿಡಿತದೆ ಒಂದು ಬ್ಯಾಗ್. ಮಾಡ್ಬೋದು, ರಿಟರ್ನ್ ಮಾಡ್ಬೋದು. ಗಾಡಿ ನಾವು ರಿಟರ್ನ್ ಮಾಡಿದ್ರೆ ಮಾತ್ರ ನಮ್ಗೆ ರಿಟರ್ನ್ ಕೊಡ್ತಾರೆ. ಮತ್ತೆ ಅದರಲ್ಲಿ ಹಾಲು ಇರ್ಬೇಕು. ಪ್ಯಾಕೆಟ್ ನಲ್ಲಿ ಲೀಕೇಜ್ ಇದ್ರೆ, ಅದು ಹಾಲಿದ್ರೆ ಮಾತ್ರ ಅವ್ರು ಸಹ ಇದು ಮಾಡ್ತಾರೆ. ಹಾಲಿಲ್ಲಾದ್ರೆ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಡೈರಿ ಅವರು ಸಹಕಾರ ಕೊಡ್ತಾರೆ. ಅಂದ್ರೆ ನಾವು ಚೀಲದೊಳಗೆ ಹಾಕಿದಾಗ ಎಂತ ಆಗ್ತದೆ, ಕೆಲವು ಸಾರಿ ಒಂದ್ರ ಮೇಲೆ ಒಂದು ಬಿದ್ದಾಗ ಸ್ಟಿಚ್ ಸರಿ ಇಲ್ಲದಿದ್ರೆ, ಅಥವಾ ಏನಾದ್ರು ನಮ್ಮ ಬ್ಯಾಗ್ ಅಲ್ಲಿ ಏನಾದ್ರು ಕಡ್ಡಿ ಏನಾದ್ರು ಕಸ ಏನಾದ್ರು ಇದ್ದಾಗ ಅದ್ರಲ್ಲಿ ಸಹ ಲೀಕೇಜ್ ಆಗ್ಬೋದು. ಅದು ಇದ್ರ ಮೇಲೆ ಬಿದ್ರೆ ಅದು ಲೀಕೇಜ್ ಆಗಿ ಹೋದ್ಮೇಲೆ ಅದು ವೇಸ್ಟ್. ಇದ್ರ ಬಗ್ಗೆ ಇನ್ನು ಮಾತನಾಡ್ತೇನೆ ಸರ್. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಎಸ್ ಸರ್, ಏನ್ ಹೇಳ್ತೀರಾ ಸರ್ ಇವತ್ತಿನ ರಿಯಲ್ ಹೀರೋಸ್ಗಳ ಬಗ್ಗೆ? ರಿಯಲ್ ಹೀರೋಸ್ ಬಗ್ಗೆ ನಮ್ಮ ದೇಶದ ಪ್ರತಿಯೊಬ್ಬ ಹೀರೋಗಳೇ. ಎಸ್, ಖಂಡಿತ ಸರ್. ಇವರು ಕೂಡ ಹೆಚ್ಚಾಗಿ ಸಾಧನೆ ಮಾಡುವುದರಿಂದ ಇವರಿಗೊಂದು ಹೆಚ್ಚಿನ ಸ್ಥಾನಮಾನ ಅಂತ ಹೇಳಿ ಹೇಳ್ಬಹುದು. ಇವರ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡ್ಲಿ, ಇನ್ನೂ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ನೀಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಎಸ್ ಸರ್, ನಾವು ಗಮನಿಸುದು ಅಂತ ಇದ್ರೆ ಸಮಸ್ತ ಹಾಲು ವಿತರಕರು, ಪೇಪರ್ ವಿತರಕರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್? ನಮಗೆ ಒಂದು ಇದೆ, ಹಾಲು ವಿತರಕರು, ಪೇಪರ್ ವಿತರಕರು ಅಂತ ಹೇಳಿದ್ರೆ ನಾವು ನೋಡುವಂತ ದೃಷ್ಟಿಕೋನವೇ ಬೇರೆ. ಆದ್ರೆ ಆ ದೃಷ್ಟಿಕೋನ ಬದಲಾಗ್ಬೇಕಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಅವರು ಈಗ ಬೆಳಿಗ್ಗೆ, ನಾವು ಈಗ ಬೆಳಗ್ಗೆ ಹೇಳೋದು 8-9 ಗಂಟೆ, ಆದ್ರೆ ನಾವು ಹಾಲು ವಿತರಕರಾಗ್ಲಿ ಪೇಪರ್ ವಿತರಕರಾಗ್ಲಿ, ನಾವು ಬೆಳಿಗ್ಗೆ ಎದ್ದು ಒಂದು ಚಹಾ ಕುಡಿಬೇಕಾದ್ರೆ ಒಂದು ಹಾಲು ವಿತರಕರ ಬೇಕು. ಬೆಳಿಗ್ಗೆ ಎದ್ದು ಏನಾದ್ರು ಫ್ರೆಶ್ ಆಗಿ ಒಂದು ನ್ಯೂಸ್ ಓದ್ಬೇಕಾದ್ರೂ ಹಾಕುವವರು ಬೇಕು. ಅವ್ರಿಗೆ ಮನುಷ್ಯ ಕೆಲಸ ಮುಖ್ಯ. ಅವನು ಯಾವ ಕೆಲಸ ಮಾಡ್ತಾನೆ ಆ ಕೆಲಸದ ಮೇಲೆ ಅವನನ್ನು ಅರಿಬಾರ್ದು. ಅವನು ಮಾಡುವಂತ ಆ ಕೆಲಸದಿಂದ ಒಂದು ಎಷ್ಟೋ ಜನ ಈಗ ಹಾಲು ವಿತರಕರಾಗಿ ಪೇಪರ್ ವಿತರಕರಾಗಿ ಅವ್ರು ಎಷ್ಟೋ ಮನೆಗಳನ್ನ ಬೆಳಗುವಂತ ಸೂರ್ಯ ಅಂತ ಹೇಳಿ ಹೇಳ್ಬೋದು. ಯಾಕೆ ಗೊತ್ತಾ, ಒಂದು ಬೆಳಗುವಂತ ಸೂರ್ಯ ಒಂದು ಈಗ ಪ್ರಕಾಶಮಾನ ಒಂದು ಕೊಡುವಾಗ ಅವ್ರು ಎಲ್ಲ ಮನೆಯನ್ನು ಬೆಳಗ್ತಾನೆ. ಹೀಗಾಗಿ ಹಾಲು ವಿತರಕರಾಗ್ಲಿ ಪೇಪರ್ ವಿತರಕರಾಗ್ಲಿ ಬೆಳಗ್ಗೆ ಒಂದು ಪ್ರತಿಯೊಬ್ಬ ಸರ್, ತಮ್ಮ ಆಡಿಯೋ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸರ್ ಈಗ. ಹೌದೌದೌದು, ಅವರು ಶ್ರೇಷ್ಠ ಅಂತ ಹೇಳ್ತೇನೆ. ಅವ್ರು ಮಾಡುವಂತ ಉದ್ಯೋಗ ಯಾವ್ದೇ ಆಗ್ಲಿ ದುಡ್ಡು ತಿಂತಾರಲ್ಲ, ಅದು ಅವರು ಶ್ರೇಷ್ಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಒಳ್ಳೆ ಮಾತು ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್, ನಾನು ಸಂಪತ್ ಅವರಲ್ಲಿ ಕೇಳ್ಬೇಕು ಸರ್. ಅವರೊಂದು ಮಾತನ್ನ ಹೇಳಿದ್ರು, ನಮ್ಮನ್ನು ನೋಡುವಂತ ದೃಷ್ಟಿಕೋನವೇ ಬೇರೆ, ನಮ್ಮನ್ನ ಅಳಿಯುವಂತ ಒಂದಷ್ಟು ಈ ಜಗತ್ತು ನೋಡುವಂತದ್ದೇ ಒಂದು ಬೇರೆ ರೀತಿಯಲ್ಲಿ ನೋಡ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಅಂದ್ರೆ ಕೆಲವರಿಗೆಲ್ಲ ಅಂದ್ರೆ ಗೊತ್ತಿಲ್ಲ, ಕೆಲವರೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಬೆಳಿಗ್ಗೆ ಬಂದು ಇಷ್ಟು ಬೇಗ ಹೇಳ್ತೀರಿ, ತುಂಬಾ ಕೆಲಸ ಮಾಡ್ತೀರಿ, ಶ್ರಮ ಜೀವಿ ಅಂತ ಹೇಳಿ ತುಂಬಾ ಹೊಗಳ್ತಾರೆ, ಸಪೋರ್ಟ್ ಕೂಡ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಕೂಡ ಸಹಾಯ ಮಾಡ್ತಾರೆ. ಆದ್ರೆ ಕೆಲವರೆಲ್ಲ ಹಾಲಿನವ ಮಾರೆ, ಹಾಲಿನವ ಬಂದ ಅಂತ ಹೇಳಿ ಚೀಪಾಗಿ ಮಾತಾಡೋರು ಇದ್ದಾರೆ. ಹಾಲಿನವ ಮಾರ ಅಂತ ಹೇಳಿ ಅಂದ್ರೆ ಮಕ್ಕಳಿಗೆ ಕೂಡ ಇದು ಮಾಡುದಿಲ್ಲ, ಹಾಲಿನವ ಅಂತ ಹೇಳಿ ತುಂಬಾ ಚೀಪಾಗಿ ದೊಡ್ಡವರು ಮಾಡಿದ್ದಾನೆ ಮತ್ತೆ ಮಕ್ಕಳು. ಹೌದು, ಖಂಡಿತವಾಗಿ. ಅದ್ರ ಜೊತೆಗೆ ಸರ್ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಅದು ಎಲ್ಲ ಕಡೆ ಕೆಲವರಲ್ಲಿ ಇದೆ ಸರ್. ಯಾಕಂದ್ರೆ ನಾವು ನಮ್ಮ ಇನ್ನೊಬ್ಬರಿಗೆ ಕಲಿಸಿದಾಗೆ ಮಕ್ಕಳಿಗೆ ನಾವು ಹೇಳಿದ್ದನ್ನ ಮಕ್ಳಿಗೆ, ಅಂದ್ರೆ ನಾವು ಓದ್ಕೊಳ್ಳೆ ಹಾಲ್ ನಾವು ಬಂದ ಹೌದು ಈಗ ಪೇರ್ದ ಇವತ್ತೇ ಮಕ್ಳು ಹಾಗೆ ಪಕ್ಕದಲ್ಲಿದ್ದು ಆ ಮಕ್ಕಳು ಸಾಧನೆ ಅದನ್ನೇ ಹೇಳ್ತಾರೆ. ಸರ್, ಇಂಥ ತುಂಬಾ ಸಮಸ್ಯೆಯನ್ನು ತಾವುಗಳು ಕಂಡಿದ್ದೀರಿ. ಲಾಕ್ಡೌನ್ಗಿಂತ ಮೊದಲಿನ ಸಮಸ್ಯೆಯನ್ನು ನಾನು ಕೇಳಬೇಕು. ಅದಕ್ಕಿಂತ ಮೊದಲೊಂದು ಕಾಲ್ ಇದೆ, ಕೇಳಿಕೊಳ್ತೇನೆ. ಎಸ್, ಹಲೋ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಂದ್ರಿಕಾ ಜಿ ಭಟ್ ಅಂತ ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೇನೆ. ಓಕೆ, ಹೇಳಿ ಮೇಡಮ್, ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗ್ತದೆ ಸಂಪತ್ ಅವರನ್ನು ನೋಡ್ಲಿಕ್ಕೆ. ಓಕೆ, ಯಾಕೆಂತ ಹೇಳಿದ್ರೆ ನನ್ನ ತಾಯಿ ಮನೆ ಕಿಲಿಮುಕ್ಕಿಯಲ್ಲಿ, ಉಡುಪಿಯಲ್ಲಿ. ಓಕೆ, ಅಮ್ಮ ಒಬ್ಬಳೇ ಇರುದು ಮನೆಯಲ್ಲಿ. ಅವರು ಅಮ್ಮನಿಗೆ ಈ ಲಾಕ್ಡೌನ್ ಟೈಮ್ ನಲ್ಲಿ ಎಲ್ಲ ವಿಷಯದಲ್ಲಿ ಸಹ ಹೆಲ್ಪ್ ಮಾಡಿದ್ದಾರೆ. ಈವನ್ ನಾನ್ ಸಹ ಅಷ್ಟೇ, ನನ್ಗೆ ಏನಾದ್ರೂ ಒಂದು ಡೌಟ್ ಇದ್ರೆ ನಾನು ಅವರೊಂದು ಇದು ಮಾಡ್ತಾ ಇದ್ದೆ, ಕರೆ ಮಾಡ್ತಾ ಇದ್ದೆ ಅವರಿಗೆ. ಯಾವಾಗ್ಲೂ ಅವ್ರು ನಂಗೆ ಏನು ಹೀಗಿರುತ್ತೆ, ಇವನ್ ನೈಟ್ ಸಹ
ನಾನು ಕಾಲ್ ಮಾಡ್ತೇನೆ. ಓಕೆ, ಹಲೋ, ಕೆಲವೊಮ್ಮೆ ಫೋನ್ ಹಲೋ, ಮಾಡಿ ಕೇಳ್ತಾ ಇದ್ದೆ. ಓಕೆ ಓಕೆ ಯಾವಾಗ್ಲೂ ನಂಗೆ ಇದು ಮಾಡ್ತಾ ಇದ್ದೆ. ಎಸ್, ಖಂಡಿತ. ಅದರ ಜೊತೆಗೆ ಮೇಡಮ್, ನಾವುಗಳು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇತ್ತು ಇಷ್ಟೊತ್ತು. ಯಾಕಂದ್ರೆ ಇವತ್ತು ಪೇಪರ್ ಹಾಕುವವರು ಇರ್ಬೋದು, ಹಾಲು ವಿತರಕರು ಇರ್ಬೋದು, ಅವರನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ. ಅಂದ್ರೆ ಅವರು ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ಏನು ಅಂದ್ರೆ ಕೆಲವರದ್ದು ಇರ್ತದೆ, ಒಂದೊಂದು ನೋಡುವಂಥ ದೃಷ್ಟಿಕೋನಗಳು ಬದಲಾಗಿರ್ತದೆ. ಆದ್ರೆ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಫೈನಲ್ ಆಗಿ? ಹೌದು, ಈಗ ಹೀಗಿದ್ದು ನಮ್ಗೆ ಅವಶ್ಯಕ ವಸ್ತುಗಳನ್ನು ಕೊಡುವುದು ಅವರು ಏನೇ ಆಗಲಿ, ಯಾವ್ದು ಬೇಕಾದ್ರೂ ಏನೇ ಬೇಕಾದ ಸಂಕಷ್ಟ ಬರಲಿ, ಪೇಪರ್, ಔಷಧಿ ಎಂದಿಗೂ ಕ್ಲೋಸ್ ಆಗುದಿಲ್ಲ. ಹಾಗಿರುವಾಗ ಅವರು ಕುಡಿಯುತ್ತಾ ಇರುವವರು ಅವ್ರು ನಮ್ಗೆ ಇಲ್ದಿದ್ರೆ ಇಮ್ಯಾಜಿನೇಷನ್. ಥ್ಯಾಂಕ್ಫುಲ್ ಟು ದೆಮ್. ಎಸ್, ಕರೆಕ್ಟ್ ಮೇಡಮ್. ಹಾಗೆಯೇ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬಹಳ ದೂರದಿಂದ ಕರೆ ಮಾಡಿದ್ರಿ. ಸೊ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಧನ್ಯವಾದಗಳು. ಎಸ್, ಧನ್ಯವಾದ. ನೀವು ಕೂಡ ಮೇಡಮ್ ಬೆಂಗಳೂರಿನಲ್ಲಿ ಇದ್ದೀರಿ, ಬಹಳ ಜಾಗರೂಕರಾಗಿರಿ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಸೊ ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಸಂಪತ್ ಅವರು, ಇವತ್ತು ಸರ್ ಇಬ್ಬರ ಬಗ್ಗೆ ನಾನು ಹೇಳಬೇಕು. ಇವತ್ತು ಕೇವಲ ನಿಮ್ಮ ಉದ್ಯಮ ಮಾತ್ರ ಅಲ್ಲ, ಸಮಾಜ ಸೇವೆಯಿಂದ ಹಲವಾರು ಜನ ಗುರುತಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಖುಷಿ ಆಗ್ತಿದ್ಯಾ? ಹೇಗೆ ಅನಿಸ್ತಾ ಇದೆ? ನೀವು ಮಾಡಿದಂತ ಸೇವೆ ಇವತ್ತು ಜನರು ಗುರುತಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಗ್ತದೆ. ಎಸ್, ಬಹಳ ದೂರದಿಂದ ಕರೆ ಮಾಡಿ. ಹೌದು, ದೂರದಿಂದ ಕರೆ ಮಾಡಿದ್ದಾರೆ, ಅದಕ್ಕೊಂದು ವೇದಿಕೆ ನೀವು ಕೊಟ್ಟಿದ್ದೀರಿ. ಹಾ, ನಮ್ಮನ್ನು ಗುರುತಿಸಬೇಕಂತ ಹೇಳಿದ್ರೆ ನೀವೊಂದು ವೇದಿಕೆ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಚಿರಋಣಿ. ಖಂಡಿತ. ಇನ್ನು ಸ್ಪಂದನ ಟಿವಿಗೆ ಖಂಡಿತ ಇನ್ನು ಮಾತಾಡ್ತೀನಿ. ಒಂದು ಕಾಲ್ ಇದೆ ಮಾತನಾಡಿಕೊಳ್ಳೋಣ. ಹಲೋ 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 ಸರ್, ನಮಸ್ತೆ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಬನ್ನಂಜಿಯಿಂದ, ನಾವು ಗ್ರಾಹಕರು, ಅವರು ಹಾಲು ತಗೊಳ್ಳುವವರೇ. ಓಕೆ 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 ಏನ್ ಹೇಳಿ? ಅವರು ನಮ್ಮ ಬನ್ನಂಜಿ ಹೀರೋ ಅಂತ ನೀವು ಹೇಳಿದ್ರು ಕರೆಕ್ಟ್ ಸರ್. ಅವ್ರು ತುಂಬಾ ಹೀರೋ ಅಂದ್ರೆ ಅವರು ಮಾಡುವ ಕೆಲಸ ಉಂಟಲ್ಲ, ಅದು ಯಾರು ಮಾಡುವಂತದ್ದಲ್ಲ. ಎಂತ ಕೇಳಿದ್ರೆ ಅವರ ಪಾಯಿಂಟ್ ಬನ್ನಂಜಿಯಲ್ಲಿ ಅವ್ರಿಗೆ ಸರಿಗಟ್ಟ ಹಾಲು ಇಡ್ಲಿಕ್ಕೆ ಜಾಗ ಇಲ್ಲ. ಒಂದು ಹಾಲು ಇಟ್ರೆ ಆ ಅಂಗಡಿಯವನು ಹೇಳುದು ನನ್ನ ಅಂಗಡಿ ಇದ್ರೆ ಹಾಲು ಬಿಡಬೇಡಿ ಹೇಳುದು, ಮತ್ತೊಬ್ಬರ ಅಂಗಡಿ ಹೇಳಿದ್ರೆ ಅವನ ನನ್ನ ಅಂಗಡಿಯಲ್ಲಿ ಹಾಲು ಇಡ್ಬೇಡಿ. ಅವರು 4 ಗಂಟೆಗೆ ಹಾಲು ಬಂದ್ರೆ 5 ಗಂಟೆವರೆಗೆ ಹಾಲು ಖಾಲಿ ಆಗ್ತದೆ. ಆದ್ರೆ ಸರಿಗಟ್ಟ ಅವರಿಗೆ ಪಾಯಿಂಟ್ ಇಲ್ಲ ಅವರಿಗೆ ಸರಿಯಾಗಿ. ಆದ್ರೂ ಅವರನ್ನು ಹಾಲು ಮಾರುವ ಭಾವನೆ ನಮ್ಮ ಬನ್ನಂಜಿಯಲ್ಲಿ ಒಬ್ಬರಿಗೂ ಇಲ್ಲ ಸರ್. ಅವ್ರು ಮಾಡುವ ಕಷ್ಟ ಉಂಟಲ್ಲ, ನೀವು ಬಂದು ಸರಿ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಎಷ್ಟು ಕಷ್ಟ ಬಿಡ್ತಾರಂತ. ಆದ್ರೂ ನಮ್ಮ ಜನಗಳು ಬನ್ನಂಜಿ ಗೋಮಾತಿ ರೋಡ್, ಆ ರೋಡ್ ಅಲ್ಲಿ ಒಂದು ಲೈನ್ ಮಾಡುವ ಅವಸ್ಥೆ ನೋಡಿದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತು. ನಮ್ಮ ಮನೆಗೂ ಹಾಲು ಹಾಕ್ತಾರೆ, ಆಪದಿಂದ ಹಾಕ್ತಾರೆ, ಅದಕ್ಕೋಸ್ಕರ ನಾವು. ಆದ್ರೂ ನಮ್ಮ ಬನ್ನಂಜಿಯಲ್ಲಿ ಒಬ್ರು ಸರಿಗಟ್ಟ ಅವರಿಗೆ ಸಹಾಯ ಮಾಡುವವರು ಯಾರು ಇಲ್ಲ. ಒಂದು ಹಾಲು ಪಾಯಿಂಟ್ ಇಡುವಂತದ್ದು ಜಾಸ್ತಿ ಜನ ಇಲ್ಲ ಇಲ್ಲಿ. ಬನ್ನಂಜಿ ಅವಸ್ಥೆ ಹೇಳಿದ್ರು ಉಂಟಲ್ಲ. ಎಸ್, ಐ ಥಿಂಕ್ ಇದು ಸತೀಶ್ ಅವರು ಬನ್ನಂಜಿಯಿಂದ. ಹೌದು ಸರ್, ಬನ್ನಂಜಿ ಸತೀಶ್ ಮಾತಾಡ್ತಾರೆ. ಸೊ ಸರ್, ನಾವುಗಳು ಗಮನಿಸಬೇಕು, ನೀವುಗಳು ಒಬ್ಬರು ಕೂಡ ವ್ಯಾಪಾರಿಯಾಗಿದ್ದುಕೊಂಡು ಇವತ್ತು ನಿಮ್ಮ ಊರಿನ ಒಂದಷ್ಟು ಹೀರೋಸ್ಗಳನ್ನು ನಾವುಗಳು ಇವತ್ತು ಗುರುತಿಸಿದ್ದೇವೆ. ಬಹಳ ಪ್ರಮುಖವಾಗಿ ಅವರು ಒಂದಷ್ಟು ಜನ ಇವತ್ತು ನಮಗೆ ತಿಳಿಸಿಕೊಟ್ರು, ಕೇವಲ ವ್ಯಾಪಾರ ಮಾತ್ರವಲ್ಲ ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳುವಂತದ್ದು ಒಂದು ಸರಿಗಟ್ಟು ಬನ್ನಂಜಲ್ಲಿ ಒಬ್ರು ಅವ್ರಿಗೆ ಸಹಾಯ ಮಾಡುವವರಿಲ್ಲ. ಒಂದು ಪಾಯಿಂಟ್ ಅಂದ್ರೆ ಹಾಲು ಇಳಿಸ್ಲಿಕ್ಕೆ ಅವ್ರು ಬೆಳಿಗ್ಗೆ 9 ಗಂಟೆಗೆ ಹಾಲು ರಾತ್ರಿ ಬಂದ್ರೆ 4 ಗಂಟೆಯಲ್ಲಿ ಖಾಲಿ ಮಾಡ್ತಾರೆ. ಆದ್ರೆ ಸರಿಗಟ್ಟವರಿಗೆ ಒಂದು ಪಾಯಿಂಟ್ ಇಲ್ಲ. ಒಬ್ರು ಅಂಗಡಿಯಲ್ಲಿ ಇದ್ರೆ ನನ್ನ ಅಂಗಡಿಯಲ್ಲಿ ಇರ್ಬೇಡಿ ಹೇಳೋದು. ಒಂದು ಪೇಪರ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಒಂದು ಪೇಪರ್ ಬೆಳಗ್ಗೆ ತಗೊಂಡು ಬಂದ್ರೆ ಅವ್ರು ಪೇಪರ್ ಹಾಕುವ ಅವಸ್ಥೆ, ಅವ್ರ ರೈನ್ ಕೋಟ್ ಹಾಕೊಂಡು ಪೇಪರ್ ಹಾಕುತ್ತಾರೆ ಅವರು. ಅವ್ರ ಅವಸ್ಥೆ ನೋಡಿದ್ರೆ ಯಾರು ಕೇಳೋದು ಬೇಡ. ಅಂತವ್ರನ್ನು ನೀವು ಗುರುತಿಸಿದಿರಲ್ಲ, ನಿಮ್ಗೆ ಯಾವಾಗ್ಲೂ ಹ್ಯಾಂಡ್ಸ್ ಬಿಡ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಕರೆ ಮಾಡಿ ಬಹಳಷ್ಟು ಮಾಹಿತಿಗಳನ್ನು ಅವರ ಬಗ್ಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸತೀಶ್ ಅವರೇ. ಥ್ಯಾಂಕ್ ಯು. ಎಸ್, ಅದೇ ಅವ್ರು ಹೇಳಿದ್ರು, ಹಾಲು ಇಡ್ಲಿಕ್ಕೆ ಸಮಸ್ಯೆ ಆಗ್ತಿದೆ, ಪೇಪರ್ ಇಡ್ಲಿಕ್ಕೆ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಅವರಿಗೆ ಆ ನೋವು ಗೊತ್ತು, ಯಾಕಂದ್ರೆ ಅವರು ಕೂಡ ಒಬ್ರು ವ್ಯಾಪಾರಿ ಆಗಿರೋದ್ರಿಂದ ಆ ನೋವು ಗೊತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆ ಅಂದ್ರೆ ನಮ್ಗೆಂತ ಇಂಥದ್ದೇ ಜಾಗ ಅಂತ ಹೇಳಿಲ್ಲ, ಮಳೆ ಬಂದ್ರೆ ಸಮಸ್ಯೆ. ಸರ್, ಒಂದು ಇದರ ಬಗ್ಗೆ ಮಾತನಾಡ್ತೇನೆ. ನಿಮ್ಮ ಸಮಸ್ಯೆಗಳನ್ನು, ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ರೆ ಅದೆಲ್ಲವನ್ನ ಕೇಳ್ತೇನೆ. ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ, ಆಮೇಲೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ. ಆಮೇಲೆ ಇವರ ಸಮಸ್ಯೆಗಳೇನು, ಲಾಕ್ಡೌನ್ಗಿಂತ ಮೊದಲಿದ್ದಂಥ ಸಮಸ್ಯೆಗಳೇನು, ಲಾಕ್ಡೌನ್ನ ಸಮಯದಲ್ಲಿ ಆದಂತಹ ವಿಶೇಷ ಸಮಸ್ಯೆಗಳೇನು, ಎಲ್ಲವನ್ನು ಕೂಡ ಕೇಳ್ತೇನೆ. ನಾನು ಯಾಕೆ ವಿಶೇಷ ಸಮಸ್ಯೆ ಅಂತ ಹೇಳಿದೆ ಅಂತ ಇದ್ದೆ, ಸಮಸ್ಯೆಗಳು ಇವರಿಗೆ ಮೊದಲಿನಿಂದ ಇದೆ, ಆದರೆ ಲಾಕ್ಡೌನ್ ಸಮಯದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದೆ. ಈ ಸಮಸ್ಯೆಯನ್ನು ಕೇಳ್ತೇನೆ, ಅದರ ಜೊತೆಗೆ ಅವರ ಮನವಿಗಳೇನು ಅದನ್ನು ಕೂಡ ಕೇಳ್ತೇನೆ. ಇದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ. ಟೇಕ್ ಅ ಸ್ಮಾಲ್ ಬ್ರೇಕ್.
ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದಾರೆ ಶ್ರೀಕಾಂತ್ ಜಿ ಕುಂಡಂತಾಯ ಬನ್ನಂಜೆ ಅವರು, ಹಾಲು ಮತ್ತು ಪೇಪರ್ ವಿತರಕರು. ಅದರ ಜೊತೆಗೆ ಸಂಪತ್ತಾಚಾರ್ಯ ಬನ್ನಂಜೆ, ಬಹಳ ಪ್ರಮುಖವಾಗಿ ಹಾಲು ವಿತರಕರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕರೆ ಇದೆ, ಮಾತನಾಡಿಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಕಿರಿಯೂರು ಶಶಿಧರ್ ಮಾತಾಡುದು. ಓಕೆ, ಹೇಳಿ ಶಶಿಧರ್ ಅವರೇ, ಏನು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಎಸ್, ಅವರು ಇಬ್ರು ರಿಯಲ್ ಹೀರೋನೇ ಬನ್ನಂಜೆಯಲ್ಲಿ. ಖಂಡಿತ ಖಂಡಿತ. ಸೊ ಏನ್ ಹೇಳ್ತೀರಾ ಸರ್ ಇಬ್ಬರ ಬಗ್ಗೆಯೂ ಕೂಡ? ನನ್ನ ಫ್ರೆಂಡ್ ಅವರು ಓಕೆ, ನಂಗೆ ಖುಷಿ ಆಯ್ತು ತುಂಬಾ. ಒಳ್ಳೆ ಬನ್ನಂಜೆ ಅಂದ್ರೆ ಸಂಪತ್ ಮತ್ತೆ ಶ್ರೀಕಾಂತ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನ್ ಅವರೊಟ್ಟಿಗೆ ನಾನ್ ಕೆಲಸ ಮಾಡ್ತಿದ್ದೇನೆ. ಆ ಮಳೆಗಾಲಕ್ಕೆ ಎಲ್ಲ ನಾವೊಂದು ಕೂಡ್ಕೊಂಡು ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ಈಗ ನಂಗೆ ಮಾತಾಡ್ಲಿಕ್ಕೆ ಅಂತ ಇದೇ ಸಿಗುದಿಲ್ಲ. ಖಂಡಿತ. ಸೊ ಇನ್ನೊಂದು ಶಶಿಧರ್ ಅವರೇ, ನಿಮ್ಮೆಲ್ಲರನ್ನ ಇವತ್ತು ಪ್ರತಿನಿಧಿಸಿ ಶ್ರೀಕಾಂತ್ ಅವರಿರ್ಬೋದು, ಸಂಪತ್ ಅವರಿರ್ಬೋದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ನಿಮ್ಮೆಲ್ಲ ಒಂದಷ್ಟು ವರ್ಕರ್ಸ್ನ ಪರವಾಗಿ ಅಥವಾ ನಿಮ್ಮೊಂದು ಟೀಮ್ನ ಪರವಾಗಿ ಅಥವಾ ತುಂಬಾ ಜನ ಇವತ್ತು ಹಾಲು ವಿತರಕರಿದ್ದಾರೆ, ಪೇಪರ್ ವಿತರಕರು ತುಂಬಾ ಜನ ಇದ್ದಾರೆ. ಸೊ ಎಲ್ಲರ ಕುರಿತಾಗಿ ಏನ್ ಹೇಳ್ತೀರಾ ಸರ್? ಸರ್, ಹಾಲು ವಿತರಕರು ಅಂದ್ರೆ ಪೇಪರ್ ಹಾಕುವವರು ಅಂದ್ರೆ ಒಂದು ಅವರು ಬೆಳಿಗ್ಗೆ ಎದ್ದು ಅದು ಕಷ್ಟ ಪಡುವುದು ನಮ್ಗೆ ನನ್ನ ಅನುಭವದಲ್ಲಿ ಹೇಳುದಾದ್ರೆ ತುಂಬಾ ಮಳೆಗಾಲಕ್ಕೆ ಒಂದು ಕಷ್ಟ ಪಡುವುದಂದ್ರೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ಕಷ್ಟದಲ್ಲಿ ನಾವು ಪೇಪರ್ ಅಲ್ಲಿ ಪಾಪ ಶ್ರೀಕಾಂತ್ ಮತ್ತೆ ಸಂಪತ್ ಎಷ್ಟು ನನ್ ತುಂಬಾ ಖುಷಿ ಸರ್. ಅವರು ಖಂಡಿತ ಗುಡ್ ವರ್ಕರ್. ಸೊ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಿದೆ, ಸಂತೋಷದಿಂದ ಮಾತುಗಳು ಹೊರಡ್ತಾ ಇಲ್ಲ. ಸೊ ಆದ್ರೂ ಕೂಡ ಕರೆ ಮಾಡಿ ಅವರಿಗೆ ಶುಭ ಹಾರೈಸಿದ್ರೆ, ಹಾಗೇನೆ ತಾವುಗಳು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಶಶಿಧರ್ ಅವರೇ, ಕಾಲ್ ಮಾಡಿದ್ರು. ಸರ್, ನಾವು ಅದೇ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಏನೆಲ್ಲ ಸಮಸ್ಯೆಗಳಿದೆ ಲಾಕ್ಡೌನ್ಗಿಂತ ಮೊದಲ ಇರುವಂತಹ ಸಮಸ್ಯೆಗಳು, ಅದು ಪರ್ಮನೆಂಟ್ ಆಗಿರುವಂತಹ ಒಂದು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೇಳ್ಬೇಕು ಸರ್. ಅಂದ್ರೆ ಸತೀಶ್ ಅವರು ಕಾಲ್ ಮಾಡಿ ಒಂದು ವಿಷಯವನ್ನ ಹೇಳಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದರೆ ನಾವು ಪಾಯಿಂಟ್ ಮಾಡುವಾಗೆ ನಮಗೆ ಅಂದರೆ ಈಗ ನಮಗೆ ಆ ಸಮಯದಲ್ಲಿ ಮಾತ್ರ ನಮಗೆ ಬೇಕಾಗುತ್ತೆ. ಅಂದರೆ ಬೆಳಿಗ್ಗೆ 4ರಿಂದ ಒಂದು 7:30 ತನಕ. ಅಂದರೆ ಆ ಟೈಮಲ್ಲಿ ನಾವು ಗ್ಯಾಪಲ್ಲಿ ಹಾಲೆಲ್ಲ ಹಾಕಿ ಬರ್ತೇವೆ. ಅದಕ್ಕೋಸ್ಕರ ಈಗ ನಾವಾಗಿ ಒಂದು ಅಂಗಡಿಯನ್ನು ಇದು ಮಾಡಿ ಬಾಡಿಗೆಗೆ ತಕೊಂಡ್ರೆ ಅದಕ್ಕೆ ಸುಮ್ಮನೆ ಬಾಡಿಗೆ ಕಟ್ಟಬೇಕು, ನಮ್ಗೆ ಅಂದ್ರೆ ಯೂಸ್ ಇಲ್ಲ ಆ ಟೈಮಲ್ಲಿ ಮಾತ್ರ. ಹಾಗಿರುವಾಗ ನಾವು ಫಸ್ಟ್ ಇಂದ ಅದೇ ಸೆಟ್ಟಿಂಗ್ ಅಲ್ಲಿ ಬಂದ್ವಿ. ಈಗ ಸಹ ಅದ್ರಲ್ಲೇ ಇದ್ದೇವೆ. ಯಾಕಂದ್ರೆ ನಮಗೆ ಈಗ ಮೊದಲು ಎಲ್ಲೆಲ್ಲಿ ಇಡ್ತಾ ಇದ್ವಿ, ಒಂದ್ ಕೆಲವು ಸಾರಿ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ ಆಯ್ತು, ಅದಕ್ಕಿಂತ ಸ್ವಲ್ಪ ಮುಂದೆ ಆಯ್ತು, ಎದುರುಗಡೆ ಆಯ್ತು, ಆಚೆ ಆಯ್ತು, ಈಚೆ ಆಯ್ತು, ಎಲ್ಲೆಲ್ಲಿ ಆಗಿ ಈಗ ಗ್ಯಾಲರಿಯ ಶೋರೂಮ್ ನ ಫ್ರಂಟ್ ಅಲ್ಲಿ ಇಡ್ಲಿಕ್ಕೆ ಒಂದು ಇದುಂಟು. ಅಲ್ಲಿ ಒಂದು ಸಮಸ್ಯೆ ಇಲ್ಲ. ಈಗ ಒಂದು ನಾವೊಂದು ಇದು ಮಾಡ್ತಾ ಇದ್ದೇವೆ, ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಅಲ್ಲಿಯ ಗ್ಯಾಲರಿ ಶೋರೂಮ್ ನವರಿಗೆ ಭಾರಿ ಸಪೋರ್ಟ್ ಮಾಡ್ತಾರೆ. ಅವರಿಗೆ ನಾವು ನಿಜವಾಗಿ ಒಂದು ಚಿರಋಣಿ ಆಗಿರ್ತೇವೆ, ಯಾಕಂದ್ರೆ ನಮ್ಗೆ ಆ ಒಂದು ಸ್ಥಳ ಕೊಟ್ಟಿದ್ದಾರೆ ಅಲ್ಲಿ. ಖಂಡಿತ. ಎಸ್, ಸಂಪದವರ ಹತ್ರ ಮಾತಾಡ್ತೇನೆ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಾನು ಈಗ ಮಾತಾಡಿದ್ದೆ. ಓಕೆ ಓಕೆ, ಹೇಳಿ ಮೇಡಮ್. ಐ ಥಿಂಕ್ ಬ್ಯಾಂಗ್ಳೂರಿನಿಂದ ಮಾತನಾಡಿದವರು. ಹೌದು. ಎಸ್, ಹೇಳಿ. ನಂಗೆ ಒಂದು ವಿಷಯಕ್ಕೆ ಸಜೆಷನ್ ಕೊಡ್ಬೇಕು ಅಂತ ಅನಿಸಿತು. ಓಕೆ, ಹೇಳಿ ಮೇಡಮ್. ಎಲ್ರಿಗೂ ಸಹ ಈಗ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಾರೆ ಆಯಾ ಡಿಪಾರ್ಟ್ಮೆಂಟ್ ನವರು. ಒಂಥರ ಅವರಿಗೆ ಸ್ಯಾನಿಟೈಸರ್ಸ್ ಕೊಟ್ಟ, ಮಾಸ್ಕ್ ಕೊಟ್ಟ, ಅಥವಾ ಆರೋಗ್ಯ ತಪಾಸಣೆ ಮಾಡಿಯೋ ಏನೋ ಒಂದು ಇರ್ತದೆ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ. ಅವರವರ ಉದ್ಯೋಗಿಗಳ ಬಗ್ಗೆ ಒಂದು ಕಾಳಜಿ ತಗೊಳ್ತಾರೆ. ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಇವರ ಒಕ್ಕೂಟದವರು, ಸಂಘದವರು ಸಹ ಇವರ ಬಗ್ಗೆ ಏನೋ ಒಂದು ಕಾಳಜಿ ತಗೊಳ್ಬಹುದು. ಹೇಗೆ ಅಂದ್ರೆ ಆರೋಗ್ಯ ತಪಾಸಣೆಯೋ, ಅಂದ್ರೆ ಈಗ ಇವರು ಎಲ್ಲಾ ಕಡೆ ಓಡಾಡ್ತಾ ಇರ್ತಾರಲ್ವಾ, ಅದರಿಂದ ಅವ್ರದ್ದೊಂದು ವೀಕ್ಲಿ ಆರೋಗ್ಯ ತಪಾಸಣೆಯೋ ಅಥವಾ ಅವರಿಗೆ ಒಂದು ಸ್ಯಾನಿಟೈಸರ್ಸ್ ಕೊಡೋದು ಅಥವಾ ಮಾಸ್ಕ್ ಗಳನ್ನು ಫ್ರೀ ಆಗಿ ಕೊಡೋದು, ಒಂದ್ ಸ್ವಲ್ಪ ಅವರ ಆರೋಗ್ಯದ ಕಾಳಜಿ ಬಗ್ಗೆ ಒಂದ್ ಸ್ವಲ್ಪ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಏನಾದ್ರೂ ಒಂದು ಯೋಚಿಸಬಹುದು ಅಂತ ಅನಿಸ್ತದೆ ನನಗೆ. ಒಳ್ಳೆ ಮಾತು ಮೇಡಮ್, ಬಹಳ ಒಳ್ಳೆ ಇನ್ಫಾರ್ಮೇಶನ್ ಇದ್ದಂತ ಮಾತುಗಳು. ಬಹಳ ಪ್ರಮುಖವಾಗಿ ಇವತ್ತು ನಾವುಗಳು ಒಂದನ್ನು ಗಮನಿಸಬೇಕು ಮೇಡಮ್. ಏನಂದ್ರೆ ಇವತ್ತು ಬೇಕಾದ ವಿಷಯಕ್ಕೆ ಚರ್ಚೆಗಳು ನಡೀತಾ ಇಲ್ಲ. ಎಲ್ಲ ಒಂದು ಕಡೆಗಳಲ್ಲಿ ಇವತ್ತು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು, ಯಾರಿಗೆಲ್ಲ ಏನೆಲ್ಲ ಒಂದಷ್ಟು ಏನು ನಾವು ನಿಯಂತ್ರಣವನ್ನು ಮಾಡ್ಲಿಕ್ಕೆ ಏನೆಲ್ಲ ಸ್ಟೆಪ್ಗಳನ್ನ ತಗೊಳ್ಬೇಕು ಅದನ್ನ ತಗೊಳ್ತಿಲ್ಲ. ಬೇಡವಾದಂತ ವಿಷಯಗಳು ಚರ್ಚೆಗಳಾಗ್ತಾ ಇದೆ, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡು ಬರ್ತಾ ಇದೆ. ಅದರ ನಡುವೆ ಬಹಳಷ್ಟು ಇನ್ಫಾರ್ಮೇಟಿವ್ ವಿಷಯಗಳನ್ನ ನಮ್ಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಮತ್ತೊಮ್ಮೆ ಕರೆ ಮಾಡಲಿಕ್ಕೆ ಥ್ಯಾಂಕ್ ಯು. ಎಸ್, ನಾನು ಸಂಪತ್ ಅವರಲ್ಲಿ ಕೇಳ್ಬೇಕು ಸರ್. ಬಹಳ ಪ್ರಮುಖವಾಗಿ ಮೇಡಮ್ ಹೇಳಿದ್ರು, ಇವತ್ತು ನಿಮ್ಗೂ ಕೂಡ ಎಲ್ಲರಿಗೂ ಕೂಡ ಇವತ್ತು ಹೇಳ್ತಾ ಇದ್ದಾರೆ ಟೆಸ್ಟಿಂಗ್ಗಳು ಆಗ್ಬೇಕು ಅಥವಾ ಏನೋ ಒಂದು ರೀತಿಯ ಮೆಜರ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಆದ್ರೆ ಹಾಲು ವಿತರಕರಿರ್ಬೋದು, ಪೇಪರ್ ವಿತರಕರನ್ನ ಕೇಳುವವರು ಯಾರು ಇಲ್ಲ. ಆ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿ. ಎಸ್, ಅಂದ್ರೆ ಈಗ ನಮ್ಗೆ ಡೈರಿಯಿಂದ
ಅಂಥದ್ದೇನು ಇದು ಮಾಡಲಿಲ್ಲ ಇಷ್ಟವರೆಗೆ. ಇನ್ಶೂರೆನ್ಸ್ ಗೌರ್ಮೆಂಟ್ ಹೇಳಿದ್ರು ಹಾಲು ವಿತರಕರಿಗೆಲ್ಲ ಇನ್ಶೂರೆನ್ಸ್ ಮಾಡಬೇಕು ಕೊಡ್ಬೇಕಂತ ಹೇಳಿ, ಆದ್ರೆ ಅದನ್ನ ಜಾರಿಗೆಗೊಳಿಸ್ಲಿಲ್ಲ. ಆ ತರದ ಯೋಜನೆಗಳನ್ನ ಸರ್ಕಾರ ಒಂದು ಮಾಡಬೇಕು ಅಥವಾ ಒಕ್ಕೂಟದವರೊಂದು ಮಾಡ್ಬೇಕಂತ ಹೇಳಿ ನನ್ನ ಮನವಿ. ಅದ್ರ ಜೊತೆಗೆ ಸರ್ ನಾನು ಕೇಳಬೇಕು, ಈಗ ಹಾಲು ಒಕ್ಕೂಟ ಅಂತ ಇದೆ, ಅದರಲ್ಲಿ ಹಾಲು ವಿತರಕರು ಬರ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ಸರ್, ಇದಕ್ಕೇನು ಹೇಳ್ತೀರಾ? ಹಾಲು ವಿತರಕರಂದ್ರೆ ನಮ್ಮಲ್ಲಿ ಈಗ ನಾವು ಹಾಲು ಡಿಸ್ಟ್ರಿಬ್ಯೂಷನ್ ಮಾಡ್ತೇವಲ್ಲ, ಅವರದ್ದು ಹಾಲಿನ ಒಕ್ಕೂಟ ಬೇರೆ. ನಮ್ಗೆ ಅಂದ್ರೆ ಅವರ ಲೆಕ್ಕಾಚಾರ ಏನಂದ್ರೆ, ನಾವು ಅವರ ಜಾಗಕ್ಕೆ ಸ್ಥಳಕ್ಕೆ ತಲುಪಿಸ್ತೇವೆ, ಅದರ ನಂತರ ಅವ್ರ ಜವಾಬ್ದಾರಿ ಅಂತ. ನಾವೇ ಜವಾಬ್ದಾರಿ ಅದರ ಮೇಲೆ, ಏನೇ ಆದ್ರೂ ನಮ್ಮ ಸೇಫ್ಟಿ ನಾವೇ ನೋಡ್ಕೊಳ್ಬೇಕು. ಈಗ ಆಗಿರುವಾಗ ಅವರು ಇಲ್ಲಿಯ ತನಕ ನಮ್ಮಲ್ಲಿ ಏನು ಇದು ಮಾಡ್ಲಿಲ್ಲ. ಒಂದ್ಸಾರಿ ವರ್ಷಕ್ಕೊಂದ್ಸಾರಿ, ಕೆಲವು ಸಾರಿ 2 ವರ್ಷಕ್ಕೊಂದ್ಸಾರಿ ಒಂದು ಹೀಗೆ ಮೀಟಿಂಗ್ ಮಾಡ್ತಾರೆ, ಅದಕ್ಕೆ ಕರೀತಾರೆ, ಹೋಗ್ತೇವೆ, ನಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ, ಅದು ಅಲ್ಲಿಗೆ ಇದಾಗ್ತದೆ, ಅದಕ್ಕೇನು ಇದಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿಲ್ಲ. ಗವರ್ಮೆಂಟ್ ಇಂದಲೂ ಆದ್ರೂ ಅಷ್ಟೇ ಅಥವಾ ನಮ್ಮ ಒಕ್ಕೂಟದಿಂದಾಗ್ಲಿ ಅಷ್ಟೇ, ಏನಿದಿಲ್ಲ ನಮಗೆ. ಅಂದ್ರೆ ಬೆಳಿಗ್ಗೆ ನಮಗೆ ಬರ್ತದೆ, ತಂದಿಡ್ತಾರೆ, ನಾವು ತಗೊಂಡೋಗಿ ಮನೆಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ, ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತೇವೆ, ಅಲ್ಲಿಗೆ ಆ ದಿನದ ರಿಲೇಶನ್ಶಿಪ್ ಮುಗೀತು. ಖಂಡಿತ. ಅದರ ಜೊತೆಗೆ ಸರ್ ನಾವುಗಳು ಗಮನಿಸಿದಾಗ ಈಗ ಎಲ್ಲರಿಗೂ ಕೂಡ ಒಂದೊಂದು ಒಕ್ಕೂಟಗಳು, ಸಂಸ್ಥೆಗಳು, ಸಂಘಗಳನ್ನ ಕಟ್ಟಿಕೊಂಡಿದ್ದಾರೆ. ಹಾಲು ವಿತರಕರು, ಪೇಪರ್ ವಿತರಕರು ಸಂಘಗಳನ್ನ ಕಟ್ಟಿಕೊಂಡಿದ್ದೀರಾ? ಇಲ್ಲ ಇಲ್ಲ, ಖಂಡಿತ ಯಾರು ಅಂದ್ರೆ ನಾವು ಕೆಲವು ಸರಿ ನಾನು ಟ್ರೈ ಮಾಡಿದ್ದೆ. ನಾನು ಮತ್ತೊಂದು ನಮ್ಮ ಒಬ್ರು ಇಂದಿರಾನಗರದಲ್ಲಿ ಒಬ್ರು ನನ್ನ ಫ್ರೆಂಡ್ ಇದ್ದಾರೆ, ಪತ್ರಿಕೆ ವಿತರಣೆ ಮಾಡುವ ಶಿವಪ್ರಸಾದ್ ಅಂತ ಹೇಳಿ. ಅವರು ನಾವೊಂದು 4-5 ಜನ ಮಾತಾಡಿದ್ವಿ, ಇದನ್ನೊಂದು ನಾವು ಮೀಟಿಂಗ್ ಮಾಡಿ ಇದಕ್ಕೊಂದು ಇದು ಮಾಡುವಾಗೆ ಏನಾದ್ರೂ ಮಾಡ್ಬೋದಾ ಅನ್ನೋ ಒಂದು ಆಲೋಚನೆ. ಆದ್ರೆ ಯಾರು ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ. ಒಂದು ವೇಳೆ ಸಂಸ್ಥೆಯನ್ನ ಮಾಡಿ ರಿಜಿಸ್ಟರ್ ಆಗಿ ಅಂತ ಇದ್ರೆ ನಿಮ್ಗೂ ಏನಾದ್ರೂ ಫೆಸಿಲಿಟಿಗಳು ಸಿಗಬಹುದಿತ್ತು ಅಂತ ಒಂದಷ್ಟು ಮಾತು. ಆದ್ರೆ ಯಾರು ಮುಂದೆ ಬರ್ಲಿಲ್ಲ ಅದಕ್ಕೆ. ಈಗ ನಾವೇ ಹೋಗಿ ಇದು ಮಾಡೋದಕ್ಕಿಂತ ನಮ್ಮ ಒಟ್ಟಿಗೆ ಮಾಡುವವರು ಸಹ ನಮ್ಗೆ ಬಂದು ಸಪೋರ್ಟ್ ಮಾಡ್ತೇವೆ, ನೀವು ಮುಂದೆ ಬನ್ನಿ ಅಂದ್ರೆ ನಾವು ಮಾಡ್ತಿದ್ವಿ. ಕರೆಕ್ಟ್. ಸೊ ತುಂಬಾ ಚಾಲೆಂಜ್ಗಳನ್ನ ಎದುರಿಸಬೇಕಾಗ್ತದೆ. ಬಹಳ ಪ್ರಮುಖವಾಗಿ ಲಾಕ್ಡೌನ್ ಸಮಯದ ಸಮಸ್ಯೆಗಳನ್ನು ನಾನು ಕೇಳಬೇಕು ಸಂಪತ್ ಅವರೇ. ಸೊ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರಿ? ತುಂಬಾ ಸಮಸ್ಯೆ ಅಂದ್ರೆ ನಾವು ಮನೆಗಳಿಗೆ ಹೋಗ್ಲಿಕ್ಕಿಲ್ಲ, ಫ್ಲಾಟ್ಗಳಿಗೆ ಒಳಗಡೆ ಹೋಗ್ಲಿಕ್ಕಿಲ್ಲ, ಹೊರಗಡೆ ಅದೊಂದು ಅವರೇ ಬಂದು ಕೆಳಗಡೆ ಟೋಕನ್ಸ್ ಎಲ್ಲ ಇಟ್ಟು ಹೋಗ್ತಾರೆ, ನಾವು ಅಲ್ಲೇ ಹಾಕಿ ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೆವು, ಮತ್ತೆ ಚೆಕಪ್ ಎಲ್ಲ ಮಾಡ್ತಿದ್ರು. ತುಂಬಾ ಕೆಲವೊಮ್ಮೆ ತುಂಬಾ ಕಷ್ಟ ಆಗಿದೆ. ಅದ್ರ ಜೊತೆಗೆ ನಾನು ಗಮನಿಸಬೇಕು, ಯಾಕಂದ್ರೆ ನಿಮ್ಗೆ ಪ್ರಾರಂಭದಲ್ಲಿ ಏನೆಲ್ಲ ಸ್ಟಾರ್ಟಿಂಗ್ ಲಾಕ್ಡೌನ್ ಆದಾಗ ಏನಾದ್ರೂ ಸಮಸ್ಯೆ ಆಯ್ತಾ? ಅದರ ಬಗ್ಗೆ ನಾನು ಕೇಳಬೇಕು. ಪ್ರಾರಂಭ ಆದಾಗ ಹಾಲಿನದ್ದು ಅಂತ ಹೇಳಿದ್ರೆ ಗ್ರಾಹಕರು ಒಮ್ಮೆಲೆ ಇದು ಮಾಡ್ತಿದ್ರು, ಅಂದ್ರೆ ಹಾಲು ಸಿಗದ ಹಾಗೆ ಎಲ್ಲ ಗ್ರಾಹಕರೆಲ್ಲ ಸ್ವಲ್ಪ ಇದು ಮಾಡಿದ್ದು ಉಂಟು. ಅಂದ್ರೆ ನಮ್ಗೆ ಎಷ್ಟು ತಗೊಂಡು ಬರ್ಬೇಕು, ಹಾಲು ಎಷ್ಟು ಹಾಕ್ಬೇಕು, ಅದು ಭಾರಿ ಕಷ್ಟ ಆಗಿತ್ತು. ಎಲ್ಲ ಗ್ರಾಹಕರಿಗೆ ವಿತರಿಸ್ಲಿಕ್ಕೆ ಭಾರಿ ಕಷ್ಟ ಆಗಿತ್ತು. ಆದ್ರೂ ನಾವು ಯಾರಿಗೂ ಇದು ಮಾಡ್ಲಿಲ್ಲ, ಎಲ್ಲರಿಗೂ ವಿತರಿಸಿದ್ದೇವೆ, ಎಲ್ಲ ಗ್ರಾಹಕರಿಗೆ ವಿತರಿಸಿದ್ದೇವೆ ನಾವು. ಸರ್ ನಾನು ಕೇಳಬೇಕು, ಲಾಕ್ಡೌನ್ ಸಮಯದಲ್ಲಿ ಪ್ರಾರಂಭವಾದಾಗ ನೀವು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರು ಕೂಡ ಒಬ್ಬರ ಜೊತೆ ಕಾಂಟ್ಯಾಕ್ಟ್ ಅನ್ನ ಹೊಂದಬಾರ್ದು, ಲಾಕ್ಡೌನ್ ನಲ್ಲಿ ಇರಬೇಕು, ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಆ ರೀತಿ ಒಂದಷ್ಟು ವಿಷಯಗಳು ಬಂತು. ಇನ್ನೊಬ್ಬರ ಮನೆಗಳಿಗೆ ತೆರಳದಿದ್ರೆ ನಿಮ್ಗೆ ಬಿಸ್ನೆಸ್ ಆಗೋದಿಲ್ಲ, ಈ ರೀತಿ ಒಂದಷ್ಟು ಪ್ರೊಸೆಸ್ಗಳಿತ್ತು. ಆ ನಡುವೆಯೂ ಕೂಡ ಯಾವ ರೀತಿಯಲ್ಲಿ ವರ್ಕಿಂಗ್ ಆಗ್ತಿತ್ತು, ಯಾವ ರೀತಿಯಲ್ಲಿ ಸಮಸ್ಯೆಗಳೆಲ್ಲ ಬರ್ತಾ ಇತ್ತು? ಅಂದ್ರೆ ನಾವು ಅವರಿಗೆ ಫಸ್ಟಿಗೆ ನಮ್ ಕೆಲವರದ್ದು ಮೊಬೈಲ್ ನಂಬರ್ ಎಲ್ಲ ಉಂಟು, ಕೆಲವರದಿಲ್ಲ, ಕೆಲವರದೆಲ್ಲ ಆಲ್ಮೋಸ್ಟ್ ಒಂದು 80% ಜನರದ್ದೆಲ್ಲ ಕಾಂಟ್ಯಾಕ್ಟ್ ಉಂಟು. ಅವರಿಗೆ ನಾವು ಹೇಳಿದ್ವಿ, ನೀವು ನಿಮ್ಗೆ ಕೂಪನ್ ಇನ್ನು 1-2 ತಿಂಗಳು ನೀವು ಕೂಪನ್ ಇಡೋದು ಬೇಡ, ನಾವು ಹಾಲಾಕಿ ಹೋಗ್ತೇವೆ. ಅಂದ್ರೆ ಒಂದೇ ರೀತಿಯಲ್ಲಿ ತಗೊಳ್ಬೇಕು, ಕಮ್ಮಿ ತಗೊಳ್ಳೋದು ಜಾಸ್ತಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ರೀತಿಯಲ್ಲಿ ನಾವು ಇಷ್ಟು ಹಾಲಾಕಿ ಬಿಡ್ತೇವೆ, ತಿಂಗಳಿಗೊಮ್ಮೆ ನೀವು ಅಮೌಂಟ್ ಅನ್ನ ಒಂದು ನಮಗೆ ಬ್ಯಾಂಕಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ರೆ ನಾವು ಇದು ಮಾಡಿ ಪ್ಯಾಕಿಂಗ್ ಮಾಡಿ ಹೊರಗೆ ಇಟ್ಬಿಡಿ, ನಾವು ಕಾಂಟ್ಯಾಕ್ಟಿಗೆ ಬರುದಿಲ್ಲ, ನಾವು ಇದಕ್ಕೆ ಟೋಕನ್ ನೀವು ಕೈಯಲ್ಲಿ ಮುಟ್ಟಿದ ನಾವು ಮುಟ್ಟುದಿಲ್ಲ, ತಗೊಳ್ಳೋದಿಲ್ಲ ಅಂತೇಳಿ ಎಲ್ಲ ಇದು ಮಾಡಿದ್ವಿ. ಮತ್ತೆ ಫ್ಲಾಟ್ಗಳಲ್ಲಿ ಸಹ ಅಷ್ಟೇ, ನಾನು ಸುಮಾರು ಒಂದು ಬನ್ನಂಜಿಯಲ್ಲಿ ಫ್ಲಾಟ್ಗೆಲ್ಲ ಅವರಿಗೆ ಕಾಲ್ ಮಾಡಿ ಹೇಳಿದ್ದೆ, ನಾನು ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ರು, ನೀವು ಹೋಗಿ ತೊಂದ್ರೆ ಎಲ್ಲ ಸ್ಯಾನಿಟೈಸರ್ ಎಲ್ಲ ಮಾಡಿ ಹೋಗಿ ಅಂತ. ಆದ್ರೆ ನಾನು ಹೇಳಿದೆ, ನಮ್ಗೆ ಅಂದ್ರೆ ಸಮಸ್ಯೆ ಉಂಟು, ಯಾಕಂದ್ರೆ ಈಗ ನಮ್ಮ ಮನೆಯಲ್ಲೂ ಸಮಸ್ಯೆ, ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಆಗಿರುವಾಗ ನಾನು ಇಲ್ಲಿ ಇಟ್ಟೋಗ್ತೇನೆ, ಯಾರು ಬೇಕು ಹೇಳಿ ನಾನು ಇಟ್ಟೋಗ್ತೇನೆ ಅಂತ ಹೇಳಿದಾಗ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಆಯ್ತು ನೀವು ಇಟ್ಟೋಗಿ, 1-1.5 ತಿಂಗಳು ಇಟ್ಟೋಗಿ ಅಂತೇಳಿ ಆದ್ಮೇಲೆ ಮೇ ಲಾಸ್ಟ್ ವೀಕ್ ನಂತರ ನಾನು ಹೇಳಿದೆ, ನೀವು ಇನ್ನು ಕೆಳಗೆ ಬರುದು ಬೇಡ, ನಾವೇ ನಿಮ್ಗೆ ಮೇಲೆ ತಂದು ಕೊಡ್ತೇನೆ, ಮನೆಗೆ ಹಾಕ್ತೇನೆ, ಆದ್ರೆ ಕೂಪನ್ ಅನ್ನ ನೀವು ರಾತ್ರಿ ಇಟ್ಬಿಡಿ, ನಾವು ಬಂದು ಬಾಗಿಲು ತಟ್ಟುದಾಗ್ಲಿ ನಿಮ್ಮ ಕಾಂಟ್ಯಾಕ್ಟಿಗೆ ಬರೋದಾಗ್ಲಿ ಅಂತ ಇಲ್ಲ, ನೀವು ಇಟ್ಬಿಡಿ ಹೊರಗೆ, ನಾನು ಇದು ಮಾಡ್ತೇವೆ ಅಂತ ಹೇಳಿದ್ವಿ. ಎಸ್, ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೆಸರು ಪದ್ಮಿನಿ ಅಂತ, ಮಾಗಿವಿಲ್ಲ ಕಿಂಡಿಗೊಳಿಕೆಯಿಂದ ಮಾತಾಡ್ತಿದ್ದೆ. ಓಕೆ, ಏನ್ ಹೇಳ್ತೀರಾ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ? ನಮ್ಗೆ ಇವರು ಸಂಪತ್ ಅವರು
ಹಾಲನ್ನು ಒಳ್ಳೆ ಕರೆಕ್ಟ್ ಟೈಮ್ಗೆ ತಂದು ಹಾಕ್ತಾರೆ. ಲಾಕ್ಡೌನ್ ಟೈಮಲ್ಲೂ ಒಂದಿನವೂ ನಮ್ಗೆ ಯಾವ ತೊಂದರೆಯು ಬರದ ಹಾಗೆ ನೋಡ್ಕೊಂಡಿದ್ದಾರೆ. ನಮ್ಗೆ ಅವರಿಗೆ ಯಾವ ಪ್ರಾಬ್ಲಮ್ ಇದ್ರು ಅವರು ಬೇರೆ ನಮ್ಗೆ ಬೆಳಿಗ್ಗೆ ಹಾಲು ಹಾಕಿಸುವ ವ್ಯವಸ್ಥೆ ಮಾಡ್ತಾರೆ. ನಮ್ಗೆ ಶಿಫ್ಟ್ ಮಾಡಿದಾಗಲೂ ಅವರು ಹಾಲು ಹಾಕಿದ್ದಾರೆ, ಸ್ವಲ್ಪ ಸರ್ವಿಸ್ ಕೊಡ್ತಾರೆ. ಯಾವ ವಿಷಯ ಟಾಕಿಂಗ್ ಒಂದ್ ನಿಮಿಷ. ಥ್ಯಾಂಕ್ ಯು ಸಪ್ಪಾಟ್ ಅಂಕಲ್. ಥ್ಯಾಂಕ್ ಯು. ಹಲೋ. ಓಕೆ ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ನಾವುಗಳು ಗಮನಿಸಬೇಕು, ಇಡೀ ಮನೆಯವರೇ ನಿಮಗೆ ಒಂದಷ್ಟು ಕೃತಜ್ಞತೆಯನ್ನು ಇವತ್ತು ಅರ್ಪಿಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಅವರು ಹೇಳಿದರು, ಒಂದು ವಿಷಯವನ್ನು ಹೇಳಿದರು, ಸರಿಯಾದ ಸಮಯಕ್ಕೆ ನಮಗೆ ತಂದು ಹಾಲನ್ನು ಕೊಡ್ತಾರೆ ಅಂತ. ಕೆಲವೊಂದು ಸಮಯಗಳಲ್ಲಿ ಹಾಲನ್ನು ಮುಟ್ಟಿಸಲಿಕ್ಕೆ ಸಮಸ್ಯೆಗಳೇನಾದರೂ ಆಗಿತ್ತಾ? ಆ ರೀತಿ ಏನಾದರೂ ಒಂದಷ್ಟು ಅನುಭವಗಳಾಗಿದೆಯಾ? ಏನಾದರೂ ಸಮಸ್ಯೆಗಳನ್ನು ಎದುರಿಸಿ ಆಗ ಜನರ ರೆಸ್ಪಾನ್ಸ್ ಯಾವ ರೀತಿಯಲ್ಲಿತ್ತು? ಚೂರು ಲೇಟ್ ಆದ್ರೆ ಫೋನ್ ಮಾಡ್ತಾರೆ. ಒಂದು 10 ನಿಮಿಷ ಲೇಟ್ ಆದ್ರು, ಟೈಮಿಗೆ ನಾವು ಹೋಗೋದಿದ್ರೆ 10 ನಿಮಿಷ ಲೇಟ್ ಆದ್ರೂ ಏನ್ ಹಾಲ್ ಬರ್ಲಿಲ್ಲ, ರಜೆ ನೀವು, ಗಾಡಿದು ಟೈರ್ ಪಂಚರ್ ಆಗ್ತದೆ ಅಥವಾ ಗಾಡಿ ಕೈ ಕೊಡ್ತದೆ, ಆದ್ರೂ ಕೂಡ ನಾವು ಬಾಡಿ ರಿಕ್ಷಾ ಮಾಡಿ, ಅಣ್ಣನ ರಿಕ್ಷಾ ಇತ್ತು, ಆ ರಿಕ್ಷಾದಲ್ಲಿ ತಕೊಂಡು ಹೋಗಿ ಹಾಲನ್ನ ಮುಟ್ಟಿಸಿದ್ದೇವೆ ನಾವು. ಒಂದು ದಿನ ರಜೆ ಮಾಡದೆ ಮುಟ್ಟಿಸಿದ್ದೇವೆ. ಈ ರೀತಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಾವುಗಳು ಗಮನಿಸಬೇಕು, ನಿಮ್ಗೆ ಸಿಗುವಂತ ಪ್ರಾಫಿಟ್ ಮಾರ್ಜಿನ್ ಏನು ಅಷ್ಟು ಜಾಸ್ತಿ ಆಗಿರೋದಿಲ್ಲ. ಅಷ್ಟು ಕೂಡ ನಿಮ್ಗೆ ಪ್ರಾಫಿಟ್ ಬರಬೇಕು ಅಂತಿದ್ರೆ ಒಂದೊಂದು ದಿವಸಗಳಿಗೆ ಬಹಳ ಪ್ರಮುಖವಾಗಿ ನಾವುಗಳು ಗಮನಿಸುವುದು ಅಂತ ಇದ್ರೆ ನೀವುಗಳು ಬಹಳಷ್ಟು ಜನರಿಗೆ ಹಾಲನ್ನ ಹಾಕ್ಬೇಕಾಗ್ತದೆ. ಈ ಎಲ್ಲ ವಿಷಯಗಳನ್ನ ಗಮನಿಸುವಾಗ ಬಹಳಷ್ಟು ಜನರಿಗೆ ನೀವು ಹಾಲು ಹಾಕ್ಬೇಕು. ಇದರಲ್ಲಿ ಯಾವ ರೀತಿಯಲ್ಲಿ ಪ್ರಾಫಿಟ್ ಮಾರ್ಜಿನ್ ಅನ್ನ ತೆಕೊಳ್ತೀರಿ, ಯಾವ ರೀತಿಯಲ್ಲಿ ಎಲ್ಲ ತೆಕೊಳ್ತಾ ಇದ್ದೀರಿ? ಅಂದ್ರೆ ನಾವು ಸರ್ವಿಸ್ ಚಾರ್ಜ್ ಎಲ್ಲ ಹಾಕ್ತೇವೆ, ಅಂದ್ರೆ ಡೆಲಿವರಿ ಕೊಡ್ತೇವಲ್ಲ ಮನೆಗಳಿಗೆ. ಒಂದು ಪ್ಯಾಕೆಟಿಗೆ ಅಂದ್ರೆ ಪ್ರಿಂಟ್ ರೇಟ್ ನಮಗೆ ಒಂದು ಬ್ಲೂ ಅದರಲ್ಲಿ 4 ವಿಧ ಉಂಟು. ಬ್ಲೂ ಹಾಲಿಗೆ 19 ರೂಪಾಯಿ ಅಂತೇಳಿ ಅವರ ರೇಟ್, ಗ್ರೀನ್ ಹಾಲಿಗೆ 21 ರೂಪಾಯಿ ಅಂತ ಹೇಳಿ. ನಾವು 19 ರೂಪಾಯಿ ಇದ್ದ ಹಾಲಿಗೆ ನಾವು ಮನೆಗೆ ತಗೊಂಡೋಗಿ ಕೊಡೋದ್ರಿಂದ ನಾವು 20 ರೂಪಾಯಿ ತಗೊಳ್ತೇವೆ. ಗ್ರೀನ್ ಹಾಲಿಗೆ 21 ರೂಪಾಯಿ ಇದ್ದದಕ್ಕೆ 1 ರೂಪಾಯಿ ಜಾಸ್ತಿ ಮಾಡಿದೆ, 22 ರೂಪಾಯಿ. ಸಮೃದ್ಧಿ ಮತ್ತು ಇನ್ನೊಂದು ಶುಭಂ ಹಾಲು, ಹೌದು, ಆ ಹಾಲು ಜಾಸ್ತಿಯಾಗಿ ಸೇಲ್ ಆಗ್ತದ ಹೇಗೆ? ಇಲ್ಲ, ನಮ್ಗೆ ಜಾಸ್ತಿ ಹೋಗುದು ನೀಲಿ ಮತ್ತೆ ಗ್ರೀನ್ ಹಾಲು. ಎಸ್, ಏನಾದ್ರೂ ನಿಮ್ಗೆ ಈಗ ಪ್ರಾಫಿಟ್ ಮಾರ್ಜಿನ್ ಅಂತ ಬಂದಾಗ ನಿಮ್ಮ ಅಂಡರ್ ಅಲ್ಲಿ ಕೂಡ ಒಂದಷ್ಟು ಜನ ಕೆಲಸಗಾರರಿದ್ದಾರೆ, ಅವರೆಲ್ಲರಿಗೂ ಕೊಟ್ಟುಕೊಂಡು ಯಾವ ರೀತಿಯಲ್ಲಿ ಸಂಭಾಳಿಸಿಕೊಂಡು ಹೋಗ್ತಾ ಇದ್ದೀರಿ ಸರ್? ನಾವು ಈಗ ಕೆಲವು ವರ್ಷದಿಂದ ಮಾಡ್ತಾ ಇದ್ದೆ, ನಮಗೆ ಪ್ರಾಫಿಟ್ ಅನ್ನೋದು ಅಂತ ಪ್ರಾಫಿಟ್ ಅಂತ ಸಿಗುವಂತದಿಲ್ಲ. ಈಗ ನಮ್ಗೆ ಕೆಲಸದ ಹುಡುಗರಿದ್ದಾರೆ, ಅವ್ರಿಗೆ ಒಂದು 3,000 ರೂಪಾಯಿ 2,000 3,000 ಆದ್ರೂ ಸಂಬಳ ಕೊಡ್ಬೇಕು. ನಮ್ಮ ಈ ಏರಿಯಾ ವಾಯ್ಸ್ ನಲ್ಲಿ ಅಂದ್ರೆ ಇಷ್ಟು ಪ್ಯಾಕೆಟ್ ಹಾಲು ಅಂತ ಹೇಳಿ ಆದ್ರೆ ನಮ್ಗೆ ಬರೋದ್ರಲ್ಲಿ ಅವ್ರಿಗೆ ಅಂದ್ರೆ ಶಾಲೆಗೆ ಹೋಗೋ ಹುಡುಗ ಕೆಲಸಕ್ಕೆ ಬರ್ತೇನೆ ಹೇಳಿದಕ್ಕೆ ಅವನೊಂದು ತಕೊಂಡು ಮಾಡ್ತಾ ಇದ್ದೆ, ಅವನಿಗೊಂದು ಸಹಾಯ ಮಾಡ್ತಾ ಇದ್ದೇವೆ. ಅವನು ನಮ್ಗೆ ಹೆಲ್ಪ್ ಮಾಡ್ತಾನೆ, ಹಾಲಿಗೆ ಬಂದು ಲೈನಿಗೆ ಬಂದು, ಹಾಗೆ ಅವನಿಗೆ ಒಂದು ಸಂಬಳ ಇದು ಮಾಡಿ ನಮ್ಗೆ ಅಂತ ಪ್ರಾಫಿಟ್ ಏನಿಲ್ಲ. ಅಂದ್ರೆ ಮೊದಲಿನಿಂದ ನಾವು ಸಣ್ಣದ್ರಿಂದ ಮಾಡಿಕೊಂಡು ಬಂದದ್ದು, ಒಂದು ಫಸ್ಟ್ ಇಂದ ಜನರಿಗೆ ಅಂದ್ರೆ ಜನರ ಕಾಂಟ್ಯಾಕ್ಟ್ ಉಂಟು ನಮ್ಗೆ. ಎಂತದೇ ಸಮಸ್ಯೆ ಆದ್ರೂ ಯಾರನ್ನು ಹೋಗಿ ಕೇಳಿದಾಗ ಸ್ಪಂದಿಸ್ತಾರೆ, ನಮ್ಮ ಕಷ್ಟಕ್ಕೂ ಸ್ಪಂದಿಸ್ತಾರೆ, ನಾವು ಸಹ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತೇವೆ. ಹಾಗಿರುವಾಗ ಇದನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ ಅಷ್ಟೇ. ಸಂಪತ್ ಅವರೇ, ನೀವು ಒಬ್ಬರೇ ಮಾಡಿಕೊಂಡಿರೋದು ಅಥವಾ ನಿಮ್ಮ ಜೊತೆ ಯಾರಾದ್ರೂ? ಇಲ್ಲ, ನಾನು ಒಬ್ಬರೇ ಮಾಡಿಕೊಂಡಿರ್ತೀರಿ. ಕೆಲವು ದಿವಸ ಆರೋಗ್ಯದ ಸ್ಥಿತಿಗಳು ಕೂಡ ಸರಿಯಾಗಿರುವುದಿಲ್ಲ, ಆ ದಿವಸ ಯಾವ ರೀತಿಯಲ್ಲಿ ಒಂದಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ? ತುಂಬಾ ಕಷ್ಟ ಆಗಿದೆ. ಹಾಲ್ ಲೈನ್ ಮಾಡ್ತಿರುವಾಗ್ಲೇ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಕಾಲಿಗೆ ತಾಗಿತ್ತು. ಆದ್ರೂ ಕೂಡ ನಮ್ಮ ಮನೆಯಲ್ಲಿ 2 ಮಕ್ಕಳಿದ್ರು, ಅಣ್ಣನ ಮಗ ಮತ್ತೆ ಅಕ್ಕನ ಮಗ, ಅವರಿಬ್ಬರ ರಿಕ್ಷಾದಲ್ಲಿ ಕುತ್ಕೊಳಿಸಿ, ಅಂದ್ರೆ ಅವರಿಗೆ ಲೈನ್ ಗೊತ್ತಿಲ್ಲ, ಅಣ್ಣ ರಿಕ್ಷಾ ಬಿಡ್ತಿದ್ರು, ನಾನೊಬ್ನಿಗೆ ಕಾಲಿಗೆ ಬ್ಯಾಂಡೇಜ್ ಮಾಡಿದೆ, ನಾನು ರಿಕ್ಷಾದಲ್ಲಿ ಕುತ್ಕೊಂಡು ಅವರಿಗೆ ಚೀಟಿ ಬರೆದು ಕೊಟ್ಟು ಹಾಲಿನ ಲೈನ್ ಅನ್ನ ಮಾಡಿದ್ದೇನೆ. ಅಂದ್ರೆ ನಿಷ್ಠೆಯಿಂದ ಮಾಡ್ತಿದ್ದೇನೆ. ಯಾಕಂದ್ರೆ ನಿಮ್ಮ ಕೆಲಸಗಳೇನು ಅಂತ ಇವತ್ತು ತಿಳಿಸ್ಲಿಕ್ಕೆ ಹಲವಾರು ಕರೆಗಳು ಬಂದಿತ್ತು, ಅವರು ಕೂಡ ಆಡುವಂತ ಮಾತುಗಳನ್ನು ಗಮನಿಸಿ ಇನ್ನೊಂದು ಕಾಲ್ ಇದೆ, ಅವರ ಜೊತೆ ಮಾತನಾಡಿಕೊಳ್ತೇನೆ. ಹಲೋ, ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪ್ರಶಾಂತ್ ಅಂತ, ದೊಡ್ಡನಗುಡ್ಡೆಯಿಂದ. ಓಕೆ, ಏನ್ ಹೇಳ್ತೀರಾ ಪ್ರಶಾಂತ್ ಅವರು ಇವತ್ತಿನ ರಿಯಲ್ ಹೀರೋಸ್ ಗಳ ಬಗ್ಗೆ? ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೊಂದು ಥ್ಯಾಂಕ್ಸ್ ಹೇಳುವಂತ. ಖಂಡಿತ. ಎಸ್, ಅದರ ಜೊತೆಗೆ ಹಾಲು ವಿತರಕರು, ಪೇಪರ್ ವಿತರಕರು ಸರಿಯಾದ ಸಮಯಕ್ಕೆ ನಮ್ಗೆ ಬೇಕಾದಂತ ಹಾಲಿರ್ಬೋದು, ಪೇಪರ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಕೆಲಸ, ಯಾಕಂದ್ರೆ ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್, ಫೈನಲ್ ಏನ್ ಹೇಳ್ತೀರಾ? ಗುಡ್ ವರ್ಕ್. ಓಕೆ ಥ್ಯಾಂಕ್ ಯು ಸರ್.
ಸರ್ ನಾನು ನಿಮ್ಮ ವಿಷಯಕ್ಕೆ ಬಂದ್ರೆ ಈಗ ಸಂಪತ್ ಅವರು ಒಬ್ಬರೇ ಮಾಡ್ತಿದ್ದಾರೆ, ನಿಮ್ಮ ಕೆಳಗೆ ಇಬ್ಬರು ಕೆಲಸದವರಿದ್ದಾರೆ, ಒಬ್ಬರಿದ್ದಾರೆ. ಓಕೆ ಸರ್, ಅವರಿಲ್ಲದಾಗ ನೀವು ಹೋಗ್ತೀರಾ ಅಥವಾ ಇಬ್ಬರು ಕೂಡ ಸೇರಿ ಮಾಡ್ತಾ ಇದ್ರೆ ಹೇಗೆ? ಅವನಂದ್ರೆ ಕೆಲವೊಮ್ಮೆ ರಜೆ ಮಾಡ್ತಾನೆ. ಓಕೆ, ರಜೆ ಮಾಡಿದಾಗ ಅವನೆಲ್ಲ ನಾನೇ ಮಾಡ್ತೇನೆ, ಯಾಕಂದ್ರೆ ಮೊದಲಿಂದ ನಾನು ಒಬ್ಬರೇ ಮಾಡಿಕೊಂಡು ಬಂದ. ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಮಾಡ್ತೇವೆ. ಅವರಿಗೊಂದು ಬಿಡುವಾಗಿಲ್ಲ. ಆರೋಗ್ಯದ ಸ್ಥಿತಿಗಳು ಕೆಲವು ಸಲ ಸರಿ ಇರುವುದಿಲ್ಲ, ಈ ರೀತಿಯ ಸಮಸ್ಯೆಗಳು ಬಂದೇ ಬರ್ತದೆ. ಆ ರೀತಿಯ ಸಮಯದಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸ್ತಾ ಇದ್ರಿ ಸರ್? ನಾವು ಸಹ ಹಾಗೆ ಸರ್. ಓಕೆ, ಆರೋಗ್ಯ ಹೆಲ್ತ್ ಹಾಳಾಯ್ತು ಅಂತೇಳಿ ನಾವು ಮನೇಲಿ ಕೂತದ್ದೇ ಇಲ್ಲ. ಓಕೆ, ನಾವು ಮಾಡಿದ್ದೇವೆ. ಆರೋಗ್ಯ ಹಾಳಾಗ್ಲಿ ಅಥವಾ ಮನೆಯಲ್ಲಿ ಫಂಕ್ಷನ್ ಇರಲಿ, ಹಾಲು ಮತ್ತು ಪೇಪರ್ ತಪ್ಪಿಸ್ಲಿಲ್ಲ ಇಲ್ಲಿ ತನಕ. ನಂದು ತಂಗಿದ ಮದುವೆ ಇರುವಾಗ್ಲೂ ನಾನು ಬೆಳಿಗ್ಗೆ ಬೇಗ ಎದ್ದು ಹಾಲ್ ಲೈನ್ ಮಾಡಿ ನಂತರ ತಂಗಿ ಮದುವೆಗೆ ಅಟೆಂಡ್ ಆಗಿದ್ದೇನೆ. ಓಕೆ, ಸೊ ಜನರ ಜೊತೆ ಯಾವ ರೀತಿಯಲ್ಲಿ ಬಾಂಡಿಂಗ್ ಇದೆ ಇಲ್ಲಿಯವರೆಗೆ, ಯಾವ ರೀತಿಯಲ್ಲಿ ಸಂಬಂಧಗಳು ಬೆಸೀತಾ ಹೋಗಿದೆ ಸರ್? ಅಂದ್ರೆ ಕೆಲವರು ತುಂಬಾ ಇದು ರೆಸ್ಪೆಕ್ಟ್ ಕೊಡ್ತಾರೆ, ಖಂಡಿತ ತುಂಬಾ ಜನ ರೆಸ್ಪೆಕ್ಟ್ ಕೊಡ್ತಾರೆ. ಅಂದ್ರೆ ಕೆಲವರೆಲ್ಲ ಕಾಂಟ್ಯಾಕ್ಟ್ ಇರುವುದಿಲ್ಲ, ಅಂದ್ರೆ ಕ್ಯಾಶ್ ಅನ್ನ ಇಡ್ತಾರೆ. ಅವರು ನಾವು ಹಾಲ್ ಲೈನ್ ಶುರು ಮಾಡುವಾಗ ನನ್ನ ನೋಡಿರ್ಬೋದು, ಇಷ್ಟವರೆಗೆ ಮತ್ತೆ ನಂಗೆ ಸಿಗ್ಲಿಲ್ಲ ಅಂತವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಅವರು ಹೇಳುವ ಮೊದಲು ನೀವು ಹೌದು, 4 ಗಂಟೆಗೆ ನಾವು ಹಾಲ್ ಹಾಕಿ ಇಟ್ಟು ಬರ್ತೇವಲ್ಲ, ನಮ್ಮನ್ನವರು ಮತ್ತೆ ನಾವು ಸಿಗುದಿಲ್ಲ. ಎಲ್ಲಿಯಾದ್ರೆ ಕೆಲವರು ಗುರ್ತವೇ ಇಲ್ಲ ನಂದು ಹಾಲು ಯಾರು ಹಾಕುದಂತ ಹೇಳಿ ಗೊತ್ತಿರ್ಲಿಕ್ಕಿಲ್ಲ. ನಂಬರ್ ಒಂದು ಇರ್ತದೆ, ಫೋನ್ ಮಾಡಿ ಹೇಳ್ತಾರೆ ಹಾಲು ಬೇಡ ನಾಳ್ದು, ಹಾಗೆ ಅಷ್ಟೇ. ಸೊ ಪೇಮೆಂಟ್ ನ ಟೈಮ್ ನಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತದೆ ಹೇಗೆ? ಇದ್ರ ಬಗ್ಗೆ ಮಾತನಾಡ್ತೇನೆ, ಪೇಮೆಂಟ್ ನ ಬಗ್ಗೆ ಮಾತನಾಡ್ತೇನೆ. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಅಮಿತಾ ಅಂತ ವಾಮಂಜೂರಿಂದ. ಓಕೆ, ಅಮಿತಾ ಅವರು ವಾಮಂಜೂರಿನಿಂದ. ಏನ್ ಹೇಳ್ತೀರಾ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ? ಕಾರ್ಯಕ್ರಮ ಸೂಪರ್ ಬರ್ತಾ ಇದೆ. ಸಂಪತ್ ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಎಸ್, ಹೌದು, ಸಂಪತ್ ಅವರಿದ್ದಾರೆ, ಹೇಳಿ. ಅದೇ ನಮ್ಗೆ ಟಿವಿಯಲ್ಲಿ ಬರ್ತಾ ಇಲ್ಲ, ಹಾಗೆ ಜಸ್ಟ್ ಮಾತಾಡುವ ಹೇಳಿ. ಅವರು ತುಂಬಾ ಸೇವೆ ಮಾಡಿದ್ದಾರೆ. ಖಂಡಿತ ಮಾತನಾಡಿ, ನಮ್ ಜೊತೆ ಇದ್ದಾರೆ ಸಂಪತ್ ಅವರು, ಮಾತನಾಡಿ. ಹಲೋ ಹಲೋ ಅಮಿತಾ ಅವರೇ ಕೇಳಿಸ್ತಿದೆ, ಮಾತನಾಡಿ, ಕೇಳಿಸ್ತಾ ಇದೆ. ಹಲೋ ಸಂಪತ್. ಹೇಳಿ. ಹಲೋ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ಹೇಳಿ. ಸಂಪತ್ ಇದ್ದಾರಾ? ಹೌದು, ಸಂಪತ್ ಅವರಿದ್ದಾರೆ, ಮಾತನಾಡ್ತಾ ಇದ್ದಾರೆ, ನೀವು ಮಾತನಾಡಿ ಮೇಡಮ್. ಹೇಳಿ ಅಮಿತಾ ಅವರೇ. ಸರಿ. ಅದೇ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಉಡುಪಿಯಲ್ಲಿದ್ದೇವೆ. ಅವಾಗ ತುಂಬಾ ಅಂದ್ರೆ ಅಷ್ಟು ಭೀತಿ ಎಲ್ಲ ಇದ್ರು, ಎಲ್ಲರ ಮನೆಗೆ ಹಾಲು ಹಾಕಿ ಎಲ್ಲ ತುಂಬಾ ಇದು ಮಾಡಿದ್ದಾರೆ. ಅದೇ ಎಲ್ಲಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಟೀ ಅದು ನೆನಪಾಗ್ತದೆ, ಟೀ ಕಾಫಿ. ಎಸ್, ಹೌದು. ಓಕೆ, ಸೊ ಏನ್ ಹೇಳ್ತೀರಾ ಮೇಡಮ್, ಫೈನಲಿ ಅವ್ರಿಗೆ ಏನು ಶುಭ ಹಾರೈಸ್ತೀರಾ ಮೇಡಮ್? ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಹೇಳಿ, ಹೀಗೆ ಸೇವೆ ಮಾಡ್ಬೇಕು, ಸಮಾಜ ಸೇವೆ ದೇವರ ಸೇವೆ ಮಾಡಿದ ಹಾಗೆ. ಖಂಡಿತ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಅಪ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ನಾನು ಅದೇ ಹೇಳ್ತಾ ಇದ್ದೆ. ಸೊ ಬಹಳ ಪ್ರಮುಖವಾಗಿ ಒಂದಷ್ಟು ಸಮಸ್ಯೆಗಳಿತ್ತು, ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದಷ್ಟು ಸಮಸ್ಯೆಗಳು ಇನ್ನೂ ಕೂಡ ಇದ್ದಾವೆ, ಅದನ್ನು ಕೂಡ ಮಾತನಾಡ್ತೇನೆ. ಒಂದು ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತಷ್ಟು ಮಾತುಕತೆಯನ್ನು ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ವಿಶೇಷ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತೇನೆ. ವಿರಾಮವನ್ನು ತೆಗೆದುಕೊಂಡು ಬಂದು ಅವರ ಸಮಸ್ಯೆಗಳೇನು, ಮುಂದಿನ ಯೋಜನೆಗಳೇನು, ಮನವಿಗಳೇನು ಎಲ್ಲವನ್ನ ಕೇಳ್ತೇನೆ. ಅದಕ್ಕಿಂತ ಮೊದಲು ಸಣ್ಣದೊಂದು ವಿರಾಮ. ಎಸ್, ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಪ್ರಮುಖವಾಗಿ ನಾವು ಈ ಹಾಲು ವಿತರಣೆ, ಪೇಪರ್ ವಿತರಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್, ಪೇಪರ್ ವಿತರಣೆ ಅಥವಾ ಹಾಲು ವಿತರಣೆ ಅಂತ ಬಂದಾಗ ಬಹಳ ಪ್ರಮುಖವಾಗಿ ನಿಮಗೆ ಆಗುವಂಥ ಸಮಸ್ಯೆ ಪೇಮೆಂಟ್ ಕಲೆಕ್ಷನ್ ಟೈಮ್ನಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತದೆ. 1 ತಿಂಗಳು ನೀವು ಹಾಕುವವರೆಗೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಗೆ ಇರೋದಿಲ್ಲ. ಆ ಬಳಿಕ ನೀವು ಪೇಮೆಂಟ್ ಕಲೆಕ್ಷನ್ಗೆ ಹೋದಾಗ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಮ್ಗೆ ಅಂದ್ರೆ ಪೇಮೆಂಟ್ ಇದು ಇಲ್ಲಿ ತನಕ ಏನು ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ನಮ್ಗೆ ಹಾಲಿದೆಲ್ಲ ಉಂಟಲ್ಲ, ನಾವೆಂತ ಮಾಡ್ತೇವೆ, ಟೋಕನ್ ಸಿಸ್ಟಮ್ ಮಾಡ್ತೇವೆ ಕೆಲವರಿಗೆ. ಅಂದ್ರೆ ಅವರೊಂದು ಕೆಲವು ದಿನ ಕಮ್ಮಿ ತಗೊಳ್ತಾರೆ, ಕೆಲವು ದಿನ ಜಾಸ್ತಿ ತಗೊಳ್ತಾರೆ. ಅಂದ್ರೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ ನಾವು
ಪೇಮೆಂಟನ್ನು ಫಸ್ಟಿಗೆ ತಗೊಂಡ್ಬಿಡ್ತೇವೆ Okay, ಅವರದ್ದು. okay, ಕೂಪನ್ ಖಾಲಿ ಆದ ಕೂಡಲೇ ಅಮೌಂಟ್ ಕೊಟ್ಬಿಡ್ತಾರೆ. ಓಕೆ ಅವರು ಖಾಲಿ ಆದ ಕೂಡಲೇ ನಮಗೆ ಒಂದು ಕಾಲ್ ಮಾಡಿರ್ತಾರೆ, ನಂದು ಕೂಪನ್ ಖಾಲಿ ಆಗಿದೆ, ನಮಗೆ ಒಂದು ಕೂಪನ್ ಇಡಿ ಅಂತ. ಅಮೌಂಟನ್ನು ನಾವು ಹೇಳ್ತೇವೆ, ನೀವು ಬಾಕ್ಸ್ನಲ್ಲಿ ಹಾಕಿ ಇಟ್ಬಿಡಿ, ನಾವು ಅಮೌಂಟ್ ತಗೊಂಡು ಹೋಗ್ತೇವೆ. ನಾವು ಕೂಪನ್ ಇದರಿಂದ ಏನು ಅಷ್ಟು ಸಮಸ್ಯೆ ಏನು ಅಂತ ಪೇಮೆಂಟ್ ಇದ್ದ ಸಮಸ್ಯೆ ಏನು ಇಲ್ಲಿ ತನಕ ನಮಗೆ ಬರಲಿಲ್ಲ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಅಶೋಕ್ ಅಂತ ಇಲ್ಲಿ ಕೊಳಗೇರಿಯಲ್ಲಿ. ಓಕೆ, ಏನು ಹೇಳ್ತೀರಾ ಅಶೋಕ್ ಅವರೇ? ಅದೇ ಇವತ್ತು ಕೊರೋನಾ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಜಾಸ್ತಿ ಆಗ್ತಾ ಉಂಟು. ಅದನ್ನು ಗೆದ್ದು ಬಂದವರು ಇದ್ದಾರೆ ಅಂತ ಸಂಪತ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಎಸ್, ಹೇಳಿ ಸರ್. ಹಲೋ. ಹಲೋ, ಹೇಳಿ. ಹಲೋ. ಹೇಳಿ. ಹಲೋ. ಎಸ್, ಹೇಳಿ, ಕೇಳ್ತಾ ಇದೆ, ಹೇಳಿ ಸರ್. ನಮ್ಗೆ ಅವರದ್ದು ವಾರ್ತೆ ಕೇಳ್ತಿಲ್ಲ. ಹಲೋ, ಹೇಳಿ. ಹಲೋ, ಮಾತಾಡಿ. ಮಾತಾಡಿ ಅಶ್ವಥ್ ಅವರೇ, ಮಾತಾಡಿ. ನಾನು ಒಂದು ರಿಕ್ವೆಸ್ಟ್, ನಾವು ತುಳುವಲ್ಲಿ ಮಾತಾಡ್ಬೋದಾ? ತುಳುಟು ಪಾತಿರ್ಲೆ ಸರ್, ಮಲ್ಲೇಜ್ ಪಾತಿರ್ಲೆ. ದಾದಾ ಬಾರಿ ಖುಷಿ ಆಂಡ್ ಎಂಕಲ್ಲ ಮತ್ತು ಒಂದ್ ಫ್ರೆಂಡ್ ಸಂಪತ್ ಆನ್ಲೈನ್ ಸಿಕ್ಕಿದಾರೆ ಬಂದ್ ಆಡ ಆರೊಂದು ಇಂಚೆ ಗೆತ್ತು ಬೈದಾರು ಬಂದ್ರೆ ಬಾರಿ ಖುಷಿ ಆಡ ಆಡೊಂದು ಕೇಳಿಸ್ತಾನೆ ಎಂಚ ಒಂದು ಮಾತು ಆಡು ಬಂದ್. ಓಕೆ ಎಂಕಲ್ ಪಾತಿರೋ ಸರ್ ಐತ ಬಗ್ಗೆ ತಗೊಂಡಿಪ್ಲೆ ಕಾರ್ಯಕ್ರಮ ತಗೊಂಡಿಪ್ಲೆ. ಅವ್ರು ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ. ಓಕೆ, ಸೊ ಸಂಪತ್ ಸರ್, ನಾನೊಂದು ಕೇಳಬೇಕು. ಸಮಸ್ಯೆಗಳು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಏನೆಲ್ಲ ಮೇಜರ್ ಸಮಸ್ಯೆಗಳನ್ನ ಇಲ್ಲಿಯವರೆಗೆ ಅನುಭವಿಸಿದ್ರಿ, ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ಅನಿಸ್ತಾ ಇದೆ ಸರ್? ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಕಡೆ ಕೂಡ ಒಂಚೂರು ಅಂದ್ರೆ ನಮಗೆ ಇದು ಕಮಿಷನ್ ಬಿಟ್ರೆ ಬೇರೆ ಎಂತ ಕೂಡ ಫೆಸಿಲಿಟಿ ಇಲ್ಲ. ಅದಕ್ಕೆ ನಮ್ದು ಹಾಲು ಒಕ್ಕೂಟದ ನಾನೊಂದು ಮನವಿ, ನಮ್ಮ ಒಂದು PF ತರ ESI ಆ ತರದ ಒಂದು ಇದನ್ನ ಒದಗಿಸ್ಬೇಕಂತೇಳಿ ನಾವು ಇದ್ರ ಮುಂಚೆ ಕೂಡ ಹೇಳಿದ್ದೇವೆ ಮೀಟಿಂಗ್ ಅಲ್ಲಿ ಕೂಡ. ಆದ್ರೂ ಕೂಡ ಈ ಬಾರಿ ನಮ್ಗೊಂದು ವೇದಿಕೆ ಸಿಕ್ಕಿದೆ. ನಂದಿನಿ ಅವರ ಹತ್ರ ನಾವೊಂದು ಮನವಿ ಮಾಡ್ತಾ ಇದ್ದೇವೆ. ಅಂದ್ರೆ PF ವ್ಯವಸ್ಥೆ ಆಗ್ಲಿ ಅಲ್ಲ EMI ಅದೆಲ್ಲ ಕಡೆ ಪಕ್ಷ ಒಂದು ಇನ್ಶೂರೆನ್ಸ್ ಮುಖಾಂತರ ಅಂದ್ರೆ ಇದರಲ್ಲಿ ತುಂಬಾ ಜನರು ನೋವು ಅನುಭವಿಸಿದ್ದಾರೆ. ಅಂದ್ರೆ ಕೆಲವರಿಗೆ ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ತದೆ, ಕೆಲವರು ಅಂದ್ರೆ ಬೆಳಿಗ್ಗೆ ಬೇಗ ಲೈನ್ ಮಾಡ್ತಾರೆ, ಅವರದ್ದು 10 ಗಂಟೆ 11 ಗಂಟೆ ಆಗ್ತದೆ ಲೈನ್ ಮುಗುವಾಗ, ಪಾಪ ಹೊಟ್ಟೆಗೆ ಇರುವುದಿಲ್ಲ, ಹೆಲ್ತ್ ಹಾಳಾಗ್ತದೆ, ಹೆಲ್ತ್ ಅಪ್ಸೆಟ್ ಆಗ್ತದೆ. ಈಗ 1-2 ಜನ ಡೆತ್ ಆಗಿದ್ದಾರೆ. ಅದ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ ಗಳ ಬಗ್ಗೆ ಮಾತನಾಡ್ತೀವಿ. ಸ್ಟೂಡೆಂಟ್ಸ್ಗಳು ಪಾರ್ಟ್ ಟೈಮ್ಗೋಸ್ಕರ ಬರ್ತಾರೆ, ಯಾಕಂದ್ರೆ ಬೆಳಗ್ಗಿನಿಂದ ಸಂಜೆವರೆಗೆ ಕಾಲೇಜಿಗೆ ಹೋಗ್ಬೇಕಾಗ್ತದೆ, ಆ ಬಳಿಕ ಕೆಲಸಕ್ಕೆ ಹೋಗುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಬೆಳಗ್ಗೆ ಹಾಲು ಹಾಕಿ ಪೇಪರ್ ಹಾಕಿ ಮತ್ತೆ ಹೋಗ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ನಮ್ಗೆ ಅದರಲ್ಲಿ ಲಾಭ ಇಲ್ಲ, ಆದ್ರೂ ಸಹ ನನ್ನ ಹತ್ರ ಕೆಲವರಿಗೆ ಕೇಳಿದಾಗ ಆಯ್ತು ಬಾ ಮಾರ್ರೆ, ನನ್ನ ಕೈಯಲ್ಲಾದ ನಿನಗೊಂದು ಸಹಾಯ, ನನಗೆ ಅಂದ್ರೆ ತುಂಬಾ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ, ನನಗೆ ಬಂದದು ನೀನು ಮಾಡಿದ ಕಮಿಷನ್ ಅಲ್ಲಿ ನಿನಗೆ ನಾನು ಅದನ್ನು ಕೊಡ್ತೇನೆ, ಅವನ ಲೈನ್ ಪಾರ್ಟ್ ನಲ್ಲಿ ಅವನಿಗೆ ಎಷ್ಟು ನನಗೆ ಕಮಿಷನ್ ಬರ್ತದೆ ಅದನ್ನು ಅವನಿಗೆ ಕೊಡ್ತೇನೆ. ಖಂಡಿತ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಸುಧಾಕರ್ ಅಂತ ಕಾಲ್ ಮಾಡಿದ್ದಾರೆ. ಸುಧಾಕರ್ ಅವರೇ ನಮಸ್ತೆ. ಹಲೋ ಸುಧಾಕರ್ ಅವರೇ ನಮಸ್ತೆ. ನಮಸ್ಕಾರ. ಎಸ್ ಸರ್, ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಾ ಸರ್? ನಾನು ಇವರ ಬಗ್ಗೆ ನಮ್ಮ ಬೆಳಿಗ್ಗೆ ಎದ್ದುಕೊಂಡು ನಾವೀಗ ಹೇಳುವಾಗ 9-10 ಗಂಟೆ ಆದ್ರೂ ಸಹ. ಹಲೋ. ಎಸ್ ಕೇಳ್ತಾ ಇದೆ, ಹೇಳಿ ಸರ್. ನಾವು ಬೆಳಿಗ್ಗೆ 9-10 ಗಂಟೆಗೆ ಎದ್ರು ಸಹ ನಾವು ಶ್ರೀಕಂದ್ರ ಪರವಾಗಿ ಮಾತಾಡೋದು, ಅವರ ಮಾಡುವಂತಹ ಉದ್ಯೋಗದ ಪರವಾಗಿ. ಓಕೆ, ಹೇಳಿ. 4 ಗಂಟೆಯಿಂದ ಎದ್ದು. ಹಲೋ. ಎಸ್ ಕೇಳ್ತಾ ಇದೆ, ಹೇಳಿ ಸರ್, ಹೇಳಿ. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಕೆ ಹೇಳುದಕ್ಕಿಂತ ಮೊದಲು ಅವರೊಂದು ನಮ್ಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಈ ಮಳೆಗಾಲದಲ್ಲಿ ಇರುವಾಗ ಅಥವಾ ಈ ಕೊರೋನಾ ಟೈಮ್ ಅಲ್ಲೆಲ್ಲ ಅವರೊಂದು ಮನೆ ಬಾಗಿಲಿಗೆ ಒಂದು ಹಾಲು ಹಾಕ್ತಾರೆ. ಅವರಿಗೆ ನಂದೊಂದು ಹ್ಯಾಂಡ್ ಸಪ್ ಅವರಿಗೆ ಹೇಳಿಬಿಡಿ, ಸುಧಾಕರ್ ಅಂತ ಉಷಾನ ತಂದೆ ಅಂತ ಹೇಳಿ. ಖಂಡಿತ ಕೇಳ್ತಾ ಇದ್ದಾರೆ ಸರ್, ಕೇಳ್ತಾ ಇದ್ದಾರೆ. ಸೊ ಅವರು ಕೂಡ ಧನ್ಯವಾದ ತಿಳಿಸಿರುವ ತಾವು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ ಖಂಡನೆ. ಗೊತ್ತಾನ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನಾವುಗಳು ಒಂದು ಗಮನಿಸಬೇಕು, ಸರ್ಕಾರದ ಪ್ಯಾಕೇಜ್ಗಳು ಘೋಷಣೆ ಆಯಿತು ಅಥವಾ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಲಾಯಿತು. ಆ ಯಾವ ಘೋಷಣೆಗಳಲ್ಲಿಯೂ ಕೂಡ ಹಾಲು ವಿತರಕರಿರ್ಬೋದು ಅಥವಾ ಪೇಪರ್ ವಿತರಕರಿರ್ಬೋದು ಅವರ ಹೆಸರು ಇಲ್ಲ. ಅವರಿಗೆ ಯಾವ ರೀತಿಯ ಫೆಸಿಲಿಟಿಗಳಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ನನ್ನ ಅನಿಸಿಕೆ ಅಂದ್ರೆ ಸರ್ಕಾರದವರಿಗೆ ನಾವು ಕಾಣುದೇ ಇಲ್ಲ ಅಂತ. ಯಾಕಂದ್ರೆ ಅವ್ರು ಹೇಳುವಾಗ ನಾವು ಮನೆ ಸೇರಿಯಾಗಿರ್ತದೆ, ಅವ್ರು ಎದ್ದೇಳುವಾಗ ನಾವು ಮನೆ ಸೇರಿಯಾಗಿರ್ತದೆ. ಅಂದ್ರೆ ಅವರು ಎದ್ದೇ ಇರುವುದಿಲ್ಲ, ನಾವು ಹಾಕ್ಲಾಗ್ತೇವೆ. ಅವರ ಭಾವನೆ ಏನಂದ್ರೆ ಅವನು ಹಾಲಾಗ್ತಾನೆ, ನಾವು ಹಣ ಕೊಡ್ತೇವೆ.
ಅವನಿಗೆ ಲಾಭ ಉಂಟು ಅದರಲ್ಲಿ. ಹೌದು ಹೌದು ಹೌದು. ನಮ್ಮ ಸೇವೆಯನ್ನು ಯಾರು ಗುರುತಿಸೋರಿಲ್ಲ, ಗುರುತಿಸುವುದಿಲ್ಲ. ಅದರಲ್ಲಿ ಕೆಲವರು ಮಾತ್ರ. ಅವನು ಒಂದು ಹಣ ಕೊಟ್ಟರು ಅವನು ಮನೆ ಬಾಗಿಲಿಗೆ ಬಂದು ಹಾಲಾಗ್ತಾನೆ ಅನ್ನೋ ಒಂದು ಮನೋಭಾವನೆ ಇರೋದು ಕಮ್ಮಿ ಎಲ್ಲರಿಗೂ. ಅಂದ್ರೆ ಪೇಪರಿಗಾದ್ರೂ ವರ್ಷದಲ್ಲಿ ಒಂದು 3 ರಜೆ ಉಂಟು, ಹೌದು. ಹಾಲಿನವರಿಗೆ ರಜೆ ಇಲ್ಲ. ನಮ್ಮ ಎಂಥದ್ದು ಅರ್ಜೆಂಟಿಗೆ ಎಂಥದ್ದು ಅದೇ ಅನಾರೋಗ್ಯದ ಸಮಸ್ಯೆಗೆ ಆರೋಗ್ಯ ಸಮಸ್ಯೆ ಅಂತ ಇದ್ರೆ ಮಾತ್ರ ರಜೆ. ಇಲ್ಲದೆ ನಮ್ಗೆ ಎಲ್ಲಿಗಾದ್ರು ಹೋಗ್ಲಿಕ್ಕಿದ್ರೆ ಅದೇ ನಾನು ಈಗ ಸ್ಟಾರ್ಟ್ ಮಾಡಿ ಒಂದು 8 ವರ್ಷ ಆಯ್ತು. ನಾನು 8 ವರ್ಷದಲ್ಲಿ ಒಂದು 5 ರಜೆ ಮಾಡಿದ್ದೇನಾ ಅಂತ. ಆದ್ರೆ ಅದು ಕೂಡ ಆರೋಗ್ಯದ ಸಮಸ್ಯೆಯಿಂದ ಮಾತ್ರ ರಜೆ ಮಾಡಿದ್ದು, ಇಲ್ಲದಿದ್ರು ನಾವು ಬೇರೆ ಇದಕ್ಕೆ ಇದು ಮಾಡಿ ರಜೆ ಮಾಡದೆ ಸೇವೆಯನ್ನ ಕೊಟ್ಟಿದ್ದೇವೆ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬಂಟ್ವಾಳದಿಂದ. ಓಕೆ, ಏನ್ ಹೇಳ್ತೀರಾ ಮೇಡಮ್ ಈ ಕಾರ್ಯಕ್ರಮದಲ್ಲಿ? ಸಂಪತ್ ನನ್ನ ತಮ್ಮ. ಓ ಹೌದಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮುಖ್ಯ ಅತಿಥಿಯಾಗಿದ್ದಾರೆ. ಸೊ ಏನ್ ಹೇಳ್ತೀರಾ ಮೇಡಮ್ ತಮ್ಮನ ಬಗ್ಗೆ? ಅವನಿಗೆ ಬೆಸ್ಟ್ ವಿಶೇಷ ಯಾವಾಗ್ಲೂ ಹೀಗೆ ಇರ್ಲಿ ಅಂತ. ಖಂಡಿತ. ಸೊ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಸೊ ಬಹಳಷ್ಟು ಜನರು ಗುರುತಿಸ್ತಾ ಇದ್ದಾರೆ, ಅವರ ಸಮಾಜ ಸೇವೆಯನ್ನು ಕೂಡ ಗುರುತಿಸ್ತಾ ಇದ್ದಾರೆ. ಸೊ ತಮ್ಮನ ಬಗ್ಗೆ ಏನ್ ಹೇಳ್ತೀರಾ? ಹೌದೌದು, ಅವನು ತುಂಬಾ ಗ್ರೇಟ್. ಎಸ್, ಖಂಡಿತ. ಹಾಗೇನೆ ಸೊ ಬಹಳ ದೂರದಿಂದ ಕರೆ ಮಾಡಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ನಾನು ಒಂದು ಮಾತನ್ನ ಶ್ರೀಕಾಂತ್ ಅವ್ರ ಹತ್ರ ತಮ್ಮ ಹತ್ರನೂ ಕೂಡ ಕೇಳ್ತೀನಿ. ಸರ್, ನೀವು ಇದೆಲ್ಲ ಕೆಲಸವನ್ನ ಮಾಡಬೇಕು, ಲಾಕ್ಡೌನ್ ಸಮಯದಲ್ಲಿ ನೀವುಗಳು ಹಾಲು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದ್ರೆ ಮನೆಯವರು ಫಸ್ಟ್ ಒಪ್ಪಬೇಕು. ಮನೆಯಲ್ಲಿ ಹಿರಿಯರಿದ್ದಾರೆ, ಮಕ್ಕಳಿರ್ತಾರೆ, ಈ ಎಲ್ಲದರ ಮಧ್ಯೆ ತಾವುಗಳು ಈ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ. ಹೇಗಿತ್ತು ಸರ್ ಮನೆಯವರ ಸಪೋರ್ಟ್? ಮನೆಯವರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಕೆಲವರು ಹೇಳಿದ್ರು ನಮ್ಗೆ ಸ್ವಲ್ಪ ದಿವಸ ಹಾಲು ಬೇಡ, ಪೇಪರ್ ಬೇಡ ಅಂತ. ಮತ್ತೆ ಪತ್ರಿಕೆಯಲ್ಲೆಲ್ಲ ಪ್ರಕಟವಾಗಿತ್ತು, ನಿಮ್ಮ ಹಾಲಿನ ಇದರಲ್ಲಿ ಆಗ್ಲಿ ಪೇಪರ್ನ ಇದರಲ್ಲಿ ವೈರಸ್ ಇದಾಗುದಿಲ್ಲ ಅಂತೇಳಿ. ಅಂದ್ರೆ ಕಮ್ಮಿ ಬೇಡ ಹೇಳಿದವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿ. ನಿಮ್ಮ ಫ್ಯಾಮಿಲಿಯ ಬಗ್ಗೆ ಕೇಳ್ಬೇಕು ಸರ್, ನಿಮ್ಮ ಮನೆಯವರ ಬಗ್ಗೆ ಕೇಳ್ಬೇಕು, ಯಾವ ರೀತಿ ಸಪೋರ್ಟ್? ನಮ್ಮ ಮನೆಯವರು ಸಪೋರ್ಟ್ ಇದೆ, ನಮ್ಮ ಮನೆಯವ್ರದ್ದೇನು ಇದಿಲ್ಲ ಅಂತ ಹೇಳಿ. ಆದ್ರೆ ಜಾಗ್ರತೆ ಮಾಡಿ ಅಂತಾರೆ, ನಾವು ಜಾಗ್ರತೆ ಮಾಡಿ. ಸಂಪತ್ ಅವ್ರು ಏನ್ ಹೇಳ್ತೀರಿ? ಹೌದು, ಅಂದ್ರೆ ಫಸ್ಟಿಗೆ ನಾವು ಕೂಡ ಮನೆಯವರೆಲ್ಲ ಹೇಳ್ತಿದ್ರು ಎಲ್ಲ ಇದಾಗ್ತದೆ, ಹಾಲು ಒಮ್ಮೆ ಎಣಿಸಿದ್ದೆವು ಹಾಲ ಇನ್ನು ಬೇಡ ಅಂತ ಹೇಳಿ, ಸ್ವಲ್ಪ ದಿವಸದ ಮಟ್ಟಿಗೆ ರಜೆ ಮಾಡುವ ಅಂತ ಹೇಳಿ ನಾವು ಎಲ್ಲ ಸೇರಿ ನಿರ್ಧಾರ ಮಾಡಿದ್ದೆವು. ಸ್ವಲ್ಪ ದಿವಸದ ಮಟ್ಟಿಗೆ ಇದು ಒಂದು ಲಾಕ್ಡೌನ್ ಒಂದು 15 ದಿವಸ ಅಂತ ಹೇಳಿದ್ರು, 15 ದಿವಸ ಹಾಲು ಹಾಕುದು ಬೇಡ ಅಂತ ಹೇಳಿ, ಮತ್ತೆ ಪುನಃ ಬೇಡ ನೋಡುವ ಮಾಡುವ ಅಂತ ಹೇಳಿ ಧೈರ್ಯದಲ್ಲಿ ಮುನ್ನುಗ್ಗಿದ್ದು. ಅಂದ್ರೆ ಫಸ್ಟಿಗೆ ಅಷ್ಟು ಹೆದರಿಕೆ ಆಗಿತ್ತು ಕೊರೋನಾದ ಬಗ್ಗೆ, ಅಂದ್ರೆ ಸರಿಯಾದ ಮಾಹಿತಿ ಇಲ್ಲ, ನಾವು ತುಂಬಾ ಹೆದರಿದ್ದೆವು ಫಸ್ಟಿಗೆ. ಅದರ ನಂತರ ಗೊತ್ತಾಯ್ತು, ಆದ್ರೆ ನಾವು ನಮ್ಮ ಸೇಫನ್ನು ನಾವು ನೋಡಿಕೊಂಡು ನಾವು ಕೆಲಸವನ್ನ ಮಾಡಿದ್ದೇವೆ, ಗ್ರಾಹಕರಿಗೆ ಸೇವೆಯನ್ನ ಕೊಟ್ಟಿದ್ದೇವೆ. ಖಂಡಿತ. ನಿಮ್ಮ ಸೇವೆಯನ್ನ ಇನ್ನಷ್ಟು ಮಾತನಾಡ್ತೇನೆ, ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಎಸ್, ಪ್ರವೀಣ್ ಅವ್ರು ಏನ್ ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಎಸ್, ಮಾತನಾಡಿ, ಹೇಳಿ. ಹಾ, ಪಲ್ಲೆ. ಎಸ್, ಕೇಳ್ತಾ ಇದೆ, ಮಾತನಾಡಿ ಸರ್. ಹಲೋ, ಪಲ್ಲೆ. ಹಾ, ಪಲ್ಲೆ. ಖಂಡಿತ. ಎಸ್, ಪ್ರವೀಣ್. ಗೊತ್ತಾನು. ಎಸ್ ಪ್ರವೀಣ್, ಒಂಜಿ ಪಾತೆರಕ್ಕೆ ನೋಡ್ ಸರ್ ಇರಡ ದಾದ ಬಣ್ಣ ಲಾಕ್ಡೌನ್ ಸಮಯ ಮಾತಿರ್ಲಿ ಇಲ್ಲ ಡಿಪ್ಪು ನಂಚಿನ ಪೊರ್ತಡು ಮೊಗಲ್ ಬಾರಿ ಒಂಜಿ ಪೊರ್ಲೆದ ಸೇವೆ ಮಲ್ದೇರೆ. ಸೊ ಐತ ಬಗ್ಗೆ ದಾದ ಅನ್ಪರ್ ಸರ್. ಓಕೆ ಸರ್, ನಾವುಗಳು ಇನ್ನೊಂದು ವಿಷಯದ ಬಗ್ಗೆ ಮಾತನಾಡ್ತಾ ಇತ್ತು. ಏನಂದ್ರೆ ಬಹಳ ಪ್ರಮುಖವಾಗಿ ನೀವು ಸಮಸ್ಯೆಗಳೇನೆಲ್ಲ ಆಗ್ತಾ ಇತ್ತು. ನಿಮ್ಮ ಫೀಲ್ಡ್ ನ ಬಗ್ಗೆ ಬಂದ್ರೆ, ಲಾಕ್ಡೌನ್ ನ ಸಮಯದಲ್ಲಿ, ಈ ಕೊರೋನಾ ಸಮಯದಲ್ಲಿ ಚಾಲೆಂಜಿಂಗ್ ಕೆಲಸ, ಇನ್ನೊಂದು ರಿಸ್ಕ್ ನ ಕೆಲಸ. ರಿಸ್ಕ್ ಅನ್ನ ಫೇಸ್ ಮಾಡ್ಕೊಂಡು ನಿಮ್ಮ ಕೆಲಸವನ್ನ ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ನಮ್ದು ಈ ಒಂದು ಎಂತಂದ್ರೆ ಹೇಳಿದ್ರೆ, ನಮ್ದು ಉದ್ಯೋಗವನ್ನ ಬಿಡ್ಲಿಕ್ಕೆ ಕೂಡ ಆಗುದಿಲ್ಲ. ಹೌದು. ಈಗ ಒಂದು ವೇಳೆ ನಾವು ಈಗ ಬಿಟ್ರೆ ಅಂತ ಹೇಳಿದ್ರೆ, ಬೇರೆಯವರು ಅದನ್ನ ಇದ್ ಮಾಡ್ಕೊಂಡು ಹೋದ್ರೆ ಅದು ಕಷ್ಟ ನಮ್ಗೆ. ಖಂಡಿತ. ನಮ್ಮ ಜೀವನೋಪಾಯಕ್ಕಾಗಿ ಇದನ್ನೇ ನಾವು ಅವಲಂಬಿಸಿದ್ದೇವೆ. ಆದ್ರೂ ರಿಸ್ಕ್ ತಕೊಂಡು ಮಾಡುದು, ನಮ್ಮ ಸೇಫ್ಟಿಯನ್ನ ಇಟ್ಕೊಂಡು ನಾವು ಮಾಡ್ತಿದ್ದೇವೆ. ಅಂದ್ರೆ ಈ ಫೀಲ್ಡಿಗೆ ಬರುದು ಬಾರಿ ಕಮ್ಮಿ ಜನ. ಖಂಡಿತ. ಈ ಫೀಲ್ಡಿಗೆ ಬರುವಂತ ಸಮಯದಲ್ಲಿ ಏನಾದ್ರೂ ಲಾಸಸ್ ಗಳಾಯ್ತಾ? ಒಂದಷ್ಟು ಮನೆಗಳನ್ನ ಬೇಡ ಅಂತ ಹೇಳಿದ್ದು, ಆ ರೀತಿಯ ಅದು ಈಗ ಕಂಟಿನ್ಯೂ ಆಗದೇ ಇರುವಂತದ್ದು, ಆ ರೀತಿಯ ಸಮಸ್ಯೆಗಳೇನಾದ್ರೂ ಆಗಿಲ್ಲ? ಲಾಸ್ ಅಂತೇಳಿ ಏನಿಲ್ಲ ನಮ್ಗೆ. ಈಗ ಮೊದ್ಲಿನಿಂದ ಯಾವ ಸ್ಟೇಜ್ ಅಲ್ಲಿ ಉಂಟು ಆ ಸ್ಟೇಜ್ ನಲ್ಲಿ
ಹಾಕ್ತೇವೆ, ಇದು ಮಾಡ್ತೇವೆ. ಲಾಸ್ ಅನ್ನೋದೇನಿಲ್ಲ. ಓಕೆ, ಸ್ಪೆಷಲಿ ಲಾಕ್ಡೌನ್ ಸಮಯದಲ್ಲಿ ಒಂದಷ್ಟು ಜನ ಬೇಡ ಅಂತ ಹೇಳುವಂತ ಪರಿಸ್ಥಿತಿಗಳೇನಾದ್ರು ಬಂದಿದೆ? ಅದೇ ಕಮ್ಮಿ, ಕೆಲವರು ಮಾತ್ರ ಬೇಡ ಹೇಳಿದ್ರು, ಮತ್ತೆ ಸ್ವಲ್ಪ ದಿವಸದ ನಂತರ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಯಾವ ರೀತಿ ಇತ್ತು ಅದೇ ರೀತಿ. ಅಂದ್ರೆ ಯಾರಿಗೂ ಇದ್ರ ಬಗ್ಗೆ ಫಸ್ಟಿಗೆ ಯಾರಿಗೂ ಇದರ ಮಾಹಿತಿ ಇರ್ಲಿಲ್ಲ. ಅಂದ್ರೆ ಈಗ ಅದ್ರದ್ದು ಸ್ವಲ್ಪ ಮಾಹಿತಿಗಳೆಲ್ಲ ಗೊತ್ತಾಯ್ತು, ಅದರ ಬಗ್ಗೆ ಇದಿಲ್ಲ. ಒಂದು ಕಾಲ್ ಇದೆ, ಮಾತನಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಅಶ್ವಥ್ ಅಂತ. ಹಲೋ, ಅಶ್ವಥ್ ಬಂದು ಕೊಳಗಿರಿ. ಓಕೆ, ದಾದಬಂಡ್ ಸರ್ ಈ ಕಾರ್ಯಕ್ರಮ ಜಾಲಜಿ ಹೆಂಗ್ ಬಾರಿ ಖುಷಿ ಅಂಡ್ ಬಣ್ಣ ಹೆಂಗಲ್ಲ ಸಂಪತ್ರೆ ಮೋಸ್ಟ್ಲಿ ಗುರ್ತಿರ್ತಾರೆ. ಪಲ್ಲೆ ಸರ್ ಹಾಡಕ್ಕೆ ವಾಯ್ಸ್. ಎಸ್ ಕೇನೊಂದುಂಡು ಪಾತಿರ್ಲಿ ಸರ್, ಪಾತಿರ್ಲಿ ಕೇನೊಂದುಂಡು. ಹಲೋ ಸಂಪತ್, ನಮಸ್ಕಾರ. ನಮಸ್ತೆ. ಹಲೋ, ಕೇನೊಂದುಂಡು ಸರ್. ಸೊ ದಾದಬಂಡ್ ಪರ್ ಸರ್ ಅಗಲ್ನ ಬಗ್ಗೆ ಕಾರ್ಯಕ್ರಮದ ಒಂಜಿ ಲಾಸ್ಟ್ ದ ಪಾರ್ಟ್ ದಂಚಿ ಬರೋದಿಲ್ಲ. ದಾದಬಂಡ್ ಪರ್ ಅಗಲ್ನ ಬಗ್ಗೆ ಅಲ್ಲ ಜಾರ ಈ ಕೊಟ್ಟಲ್ಲ ಈತ್ ಸಮತ ಒಂದೇ ಮಾತಾಡಿಕೊಂಡ ಒಂದೇ ಸೇವೆ ಮಾಡ್ಬೋದು, ಬಾರಿ ಖುಷಿ ಆದ. ಅಂಚೆ ಅದು ಆಯ್ಕೆ ಯಾರಿಗೆ ಇಷ್ಟ ಮಾಡ್ಬೇಕು ಅಂತ ಕಾಲ್ ಮಾಡ್ತೀವಿ. ಖಂಡಿತ, ಥ್ಯಾಂಕ್ ಯು ಸರ್. ಇರ್ನ ವಿಷಯ ಒಂಚೂರು ಪಾತ್ರ ಇರ್ತಲ್ಲ. ಎಸ್, ಓಕೆ ಎಸ್ ಸಂಪತ್ತಿರ ಥ್ಯಾಂಕ್ಸ್. ಪಲ್ಲೆ ಅಶ್ವತ್. ಇದಕ್ಕೆ ಏನ ಗೊತ್ತುಂಟದೆ ಮೋಸ್ಟ್ಲಿ ಏನ ಕೊಳಗಿರಿದು ಗೊತ್ತಾಂಡು ಪಲ್ಲೆ ಆಮೇಲೆ ಇಷ್ಟ ಓಲಾರ ಇದು ಸ್ಟುಡಿಯೋ ಕೂದೋದಿನತಿ. ಓಕೆ, ಬಾರಿ ಖುಷಿ ಅಂಡ್ ಕಾಲ್ ಮಾಡ್ತೀನ. ಥ್ಯಾಂಕ್ ಯು ಅಶ್ವಥ್ ಸರ್. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಸರ್ಕಾರದ ಮುಂದೆ ಏನು ಮನವಿ ಸರ್? ನಮ್ಮ ಮನವಿ ಅಂದ್ರೆ ನಾನು ಹೇಳಿದ್ನಲ್ಲ ಸರ್, ನಮ್ಮದು ಪರಿಚಯವೇ ಇಲ್ಲ ಯಾರಿಗೂ. ಹಾಗಿರುವಾಗ ನಾವು ಮನವಿ ಮಾಡಿಯೂ ಇದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಏನಾದ್ರೂ ಮನವಿ ಕೊಡುವಂತ ಕೆಲಸಗಳೇನಾದ್ರೂ ಇದೆಯಾ ಅಥವಾ ಮುಂದಿನ ಯೋಜನೆಗಳೇನಾದ್ರೂ ಇದೆಯಾ ಸರ್? ಹೇಗೆ ಅಂದ್ರೆ ಮುಂದಿನ ಯೋಜನೆ ಅಂದ್ರೆ ನಮ್ಮಾಗೆ ಕಷ್ಟಪಡೋರಿದ್ದಾರೆ, ಬೆಳಿಗ್ಗೆ ಎದ್ದು ಹಾಲಿನ ಲೈನು, ಪತ್ರಿಕೆ ಲೈನು, ಸ್ಟೂಡೆಂಟ್ಗಳಿದ್ದಾರೆ, ಇವರಿದ್ದಾರೆ, ಮನೆಯಲ್ಲಿ ತುಂಬಾ ಕಷ್ಟದವರಿದ್ದಾರೆ. ಅವರಿಗೆ ಸರ್ಕಾರದವರು ಏನಾದ್ರೂ ಒಂದು ಜೀವನೋಪಾಯಕ್ಕೆ ಅಂದ್ರೆ ನೀವೀಗ ಮಾಡ್ತೀರಿ, ಅದಕ್ಕೊಂದು ಏನಾದ್ರೂ ಅವರ ತಿಂಗಳಿಗೆ ಈಗ ನಿಮ್ಗೆ ಕೆಲವರಿಗೆ ಇದಾಗದವರಿಗೆ ಇದರ ಪಿಂಚನ್ ಇದರ ಮುಖಾಂತರ ಆ ರೀತಿಯಲ್ಲಿ ಆದ್ರೂ ಒಂದು ಅವರ ಕಷ್ಟವನ್ನು ನೀಗಿಸ್ಲಿಕ್ಕಾಗ್ಲಿ, ಇದರ ಬಗ್ಗೆ ಒಂದು ಗಮನ ಹರಿಸ್ಲಿ ಮುಂದಾದ್ರು. ಈಗ ಎಲ್ಲಾದ್ರೂ ಈ ಕೊರೋನಾದ ನಂತರ ಆದ್ರೂ ಏನಾದ್ರು ಅದಾದ್ಮೇಲೆ ಏನಾದ್ರೂ ಒಂದು ಕಿಂಚಿತ್ ಒಂದು ಅಳಿಲು ಸೇವೆ ಒಂದು ಸರ್ಕಾರದಿಂದ ಆಗ್ಲಿ ಅನ್ನೋ ಒಂದು ನಮ್ಮ. ಎಸ್, ಅದೇ ಹೇಳಿದ್ರೆ ನೀವು ಹೇಳಿದ್ರೆ 50 ವರ್ಷದ ನಂತರ ನಮ್ಮನ್ನೊಂದು ಗುರುತಿಸಿ ಪೆನ್ಷನ್ ಕೊಡುವಂತ ಕೆಲಸ ಅಂತ. ಈ ರೀತಿಯ ಒಂದಷ್ಟು ಏನಾದ್ರು ಬೇರೆ ಯೋಜನೆಗಳೇನಾದ್ರೂ ಇದೆಯಾ? ಏನಾದ್ರು ಮನವಿಗಳು ಬೇರೆ ಏನಾದ್ರು ಇದೆಯಾ? ಹೇಗೆ? ಬೇರೆ ಏನಿಲ್ಲ, ಅದೇ ಅದೊಂದೇ ಒಂದು 50 ವರ್ಷ ಈಗ ಬೇರೆಯವರಿಗೆಲ್ಲ ಬೇರೆ ಕಲಾವಿದರಿಗೆಲ್ಲ ಕೊಡ್ತಾರೆ, ಹಾಗೆ ಬೇರೆ ಎಲ್ಲ ಸಂಸ್ಥೆಯಲ್ಲೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಈ ಫೀಲ್ಡ್ ಬಿಟ್ಟು ನಾವು ಬೇರೆ ಫೀಲ್ಡ್ ಹೋಗುವಾಗಿಲ್ಲ, ಹಾಗಿಲ್ಲ. ಯಾಕಂದ್ರೆ ಈ ಫೀಲ್ಡ್ ನಮ್ಗೆ ಆಗುವ ತನಕ ಈ ಫೀಲ್ಡ್ ಅಲ್ಲಿ ಮಾಡ್ಬೋದು. ನಾನು ಈಗ ಏನಂದ್ರೆ ಇದ್ರ ಒಟ್ಟಿಗೆ ಬೇರೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಥವಾ ಇದನ್ನೇ ಮಾಡ್ಬೇಕಾಗ್ತದೆ? ಹೇಗೆ ಸರ್? ಹಾಗೆ ಮಾಡಬಾರ್ದು ಅಂತ ಏನಿಲ್ಲ. ಈಗ ನಾವು ನನ್ನದೊಂದು ಜನರಲ್ ಸ್ಟೋರ್ ಸಹ ಮಾಡ್ತಾ ಇದ್ದೇನೆ, ಮತ್ತೆ ನಾನು ಬಡಗಬೇಟಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಪಿಗ್ಮಿ ಕಲೆಕ್ಷನ್ ಆಗಿದ್ದೇನೆ. ನಾನು ಇದರೊಟ್ಟಿಗೆ ಅದನ್ನು ಸಹ ಮಾಡಬಹುದು, ಅಂತದೇನು ಈ ಸಮಸ್ಯೆ ಇಲ್ಲ. ಸಂಪತ್ ಅವರಲ್ಲಿ ಕೇಳಬೇಕು ಸರ್, ಇದನ್ನೇ ಮಾಡಿಕೊಂಡಿದ್ರೆ ಅಥವಾ ಇದ್ರ ಜೊತೆ ಬೇರೆ ಬೇರೆ ಮಾಡ್ಕೊಂಡಿದ್ದೆ ಮಾಡ್ತಾ? ಒಂದು ವೇಳೆ ನಾನೊಂದು ಕೇಳ್ಬೇಕು ಸರ್, ಒಂದು ವೇಳೆ ಇದನ್ನೇ ನಂಬಿಕೊಂಡಂತವ್ರು ಒಂದಷ್ಟು ಜನ ಇದ್ದಾರೆ, ಅವರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಜನ ಇದ್ದಾರೆ. ಅವರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಲಿ ಅಂತ ಹೇಳಿ, ಅಂದ್ರೆ ಅವರಿಗೆ ಪಾಪ ಇದು ಬಿಟ್ಟು ಬೇರೆ ಕೆಲಸ ಮಾಡುವಾಗ. ಈಗ ನಂದು ಕೂಡ ಹಾಗೆ ಲೈನ್ ಆಗುವಾಗ ಎಂತ ಆಗ್ತದೆ, ಒಂದು 9:30 ಗಂಟೆ ಆಗ್ತದೆ, 9:30, 9:45. ಅದರ ನಂತರ ನಾವು ಮನೆಗೆ ಬಂದು ಫ್ರೆಶ್ ಆಗಿ ತಿಂಡಿ ಆಗುವಾಗ ಒಂದು 10:30 ಆಗ್ತದೆ. 10:30 ಅಂತ ಹೇಳಿ ಜಾಬ್ ಸಿಗುದಿಲ್ಲ. ಯಾವ ಕೆಲಸಕ್ಕೆ ಹೇಳಿದ್ರು 9 ಗಂಟೆಗೆ ಬರ್ಬೇಕು, ಇಲ್ಲದ್ರೆ 9:30. ಅದು ಕಷ್ಟ ಆಗ್ತದೆ. ಅದೇ ಹಾಗಾಗಿ ಒಂದು ಎಂತಾದ್ರು ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಇರ್ಬೇಕಾಗ್ತದೆ ಸರ್. ಬಹಳ ಪ್ರಮುಖವಾಗಿ ಇನ್ನೊಂದು ವಿಷಯ ಕೇಳಬೇಕು. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ನಾವು ಅದೇ ಹೇಳಿದ್ವಿ, ನಿದ್ರೆ ಸರಿ ಇದ್ದ ಮನುಷ್ಯನಿಗೆ ಆರೋಗ್ಯ ಸರಿಯಾಗಿರ್ತದೆ. ಆದ್ರೆ ನಿಮ್ಮ ಫೀಲ್ಡ್ಗೆ ಬಂದ್ರೆ ನಿದ್ರೆಯ ಅಂಶಗಳು ಕಡಿಮೆ. ಆರೋಗ್ಯವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ರಿ ಸರ್? ಅಂದ್ರೆ ಇಲ್ಲಿಯ ತನಕ ನಾವು ಇದು ಮಾಡಲಿಲ್ಲ. ಇಲ್ಲಿಯ ತನಕ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರು ಅಂತ ನಮ್ಗೆ ಏನು ಸಮಸ್ಯೆ ಆಗ್ಲಿಲ್ಲ. ಮುಂದೆಯೂ ಆಗೋದು ಬೇಡ ನಮಗೆ ಅಂತ ಹೇಳಿಲ್ಲ ಯಾರಿಗೂ, ಯಾಕಂದ್ರೆ ಕಷ್ಟಪಟ್ಟು ದುಡಿಯುವಂತ ಕ್ಷೇತ್ರ ನಮ್ಮದು. ನಿದ್ರೆ ಇಲ್ಲ ಇದರ ಬಗ್ಗೆ. ಎಸ್, ಸಂಪತ್ ಅವರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವುಗಳು ಬರ್ತಾ ಇದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅಂದ್ರೆ ನಮ್ಗೊಂದು ಸ್ಟೇಜ್ ಕೊಟ್ಟಿದ್ದೀರಿ, ಸ್ಪಂದನದವರು ನಮ್ಮನ್ನು ಗುರುತಿಸಿ ಇದ್ ಮಾಡಿದ್ದಾರೆ. ಅಂದ್ರೆ ನಮ್ಮನ್ನಂತಲ್ಲ, ಎಲ್ಲ ಪತ್ರಿಕೆ ವಿತರಣೆ ಮಾಡುವವರಾಗ್ಲಿ, ಹಾಲು ವಿತರಣೆ ಮಾಡುವವರಾಗ್ಲಿ, ಅವರಿಗೆ ಕೂಡ ಒಂದು ಮನಸ್ಸಿದೆ, ಅವರಿಗೊಂದು ಮನಸ್ಸಿದೆ. ಅವರದ್ದು ಸಮಸ್ಯೆಗಳು ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ
ಸ್ವಲ್ಪ ರೆಸ್ಪೆಕ್ಟ್. ಎಸ್ ಕರೆಕ್ಟ್ 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 ಕರೆಕ್ಟ್. ಅಂದ್ರೆ ಕೆಲವರೆಲ್ಲ ಇದು ಮಾಡ್ತಾರೆ, ಚೀಪ್ ಆಗಿ ನೋಡ್ತಾರೆ. ಅಂದ್ರೆ ಅವರದ್ದು ಕೂಡ ಜೀವನ ಉಂಟು, ಅವರಿಗೂ ಕೂಡ ಮನಸ್ಸುಂಟು, ಒಂದು ಗೌರವದಿಂದ ಕಾಣ್ಬೇಕಂತ ಹೇಳಿ. ಒಳ್ಳೆ ಮಾತು. ನಮಗೆ ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದೀರಿ ಸ್ಪಂದನ ಚಾನೆಲ್ನವರಿಗೆ, ತುಂಬಾ ಆಭಾರಿಯಾಗಿದ್ದೇವೆ. ಖಂಡಿತ. ಎಸ್ ಸರ್, ಹಾಗೆಯೇ ಭಾಳಷ್ಟು ವಿಷಯವನ್ನು ನಾವು ಇಷ್ಟೊತ್ತು ಮಾತನಾಡಿದ್ವಿ. ನಿಮ್ಮ ನೋವೇನು, ನಿಮ್ಮ ಕತೆ ಏನು, ಯಾವ ರೀತಿ ಎಲ್ಲ ಮಾಡ್ಬೋದು, ಇನ್ನು ಮುಂದಿನ ಯೋಜನೆಗಳನ್ನೆಲ್ಲವನ್ನು ತಿಳಿಸಿಕೊಟ್ರಿ. ಹಾಗೆಯೇ ಬಂದದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸುದೀರ್ಘವಾದಂಥ 1 ಗಂಟೆಗಳ ಈ ಒಂದು ಡಿಸ್ಕಷನ್ನಲ್ಲಿ ನಮ್ಮ ಜೊತೆ ಹಾಲು ಮತ್ತು ಪೇಪರ್ ವಿತರಕರಿದ್ದರು. ಭಾಳ ಪ್ರಮುಖವಾಗಿ ಶ್ರೀಕಾಂತ್ ಜಿ ಕುಂಡಂತಾಯ ಬನ್ನಂಚೆ ಹಾಲು ಮತ್ತು ಪೇಪರ್ ವಿತರಕರು, ಅದರ ಜೊತೆಗೆ ಸಂಪತ್ ಆಚಾರ್ಯ ಹಾಲು ವಿತರಕರು ನಮ್ಮ ಜೊತೆ ಇದ್ದರು. ಭಾಳ ಪ್ರಮುಖವಾಗಿ ಒಂದಷ್ಟು ವಿಷಯಗಳನ್ನು ನಾವುಗಳು ಸುದೀರ್ಘವಾಗಿ ಹಂಚಿಕೊಂಡ್ವಿ. ಭಾಳ ಇನ್ಫಾರ್ಮೇಟಿವ್ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟರು. ಅವರಿಗಿರುವಂಥ ಸಮಸ್ಯೆಗಳನ್ನು, ಜನರು ಇವತ್ತು ಯಾವ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ದಾರೆ, ಎಷ್ಟು ಗೌರವಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಕೇವಲ ಈ ಕೆಲಸ ಮಾತ್ರ ಅಲ್ಲ, ಇದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಈ ಎಲ್ಲ ಕೆಲಸಗಳು ಇವತ್ತು ಅವರನ್ನು ಗುರುತಿಸುವಂತೆ ಮಾಡಿದೆ. ಇದು ಕೇವಲ ಸಂಪತ್ತಾಚಾರ್ಯ ಅವರಿರ್ಬೋದು ಅಥವಾ ಶ್ರೀಕಾಂತ್ ಜಿ ಕುಂಡಂತಾಯ ಅವರ ಕೆಲಸಗಳಲ್ಲ, ಎಲ್ಲ ಹಾಲು ವಿತರಕರು, ಪೇಪರ್ ವಿತರಕರ ಪ್ರತಿನಿಧಿಗಳಾಗಿ ಇವತ್ತು ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಅವರ ಕಷ್ಟಗಳೇನು ಎಲ್ಲವನ್ನ ನಮಗೆ ತಿಳಿಸಿಕೊಟ್ರು. ಹಾಗೇನೆ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದಾರೆ, ಮನೆಯಲ್ಲಿ ಹಿರಿಯರಿದ್ದಾರೆ, ಆರೋಗ್ಯದ ಸಮಸ್ಯೆಗಳಿದ್ರು ಅಥವಾ ಮನೆಯಲ್ಲಿ ಫಂಕ್ಷನ್ ಇದ್ರು ಕೂಡ ಎಲ್ಲರಿಗೆ ಪ್ರತಿ ದಿವಸ ಹಾಲು ವಿತರಣೆ, ಪೇಪರ್ ವಿತರಣೆಯನ್ನು ಮಾಡ್ತಾನೆ ಇದ್ರು. ಎಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಬಹಳ ಸುದೀರ್ಘವಾದಂಥ ಮಾತುಗಳನ್ನು ಆಡಿದ್ರು. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಥ್ಯಾಂಕ್ ಯು ಸೋ ಮಚ್.